ಆತ್ಮೀಯ ವೀಕ್ಷಕ ಬಾಂಧವರೇ, ಬ್ರಹ್ಮಾಂಡ ಬಾಯಿಯಲ್ಲಿ ಬ್ರಹ್ಮಾಂಡ ಈ ರೀತಿಯ ಒಂದು ವಿಶೇಷ ಮಾತುಕತೆ ಕಾರ್ಯಕ್ರಮವನ್ನು ನಾವು ಇವತ್ತು ನಡೆಸಿಕೊಡ್ತಾ ಇದ್ದೇವೆ. ಈ ಮಾತುಕತೆ ಕಾರ್ಯಕ್ರಮದಲ್ಲಿ ಬಾಯಿಯಲ್ಲಿ ಬ್ರಹ್ಮಾಂಡ ಎನ್ನುವ ಬಗ್ಗೆ ಒಂದು ವಿಶೇಷ ಮಾಹಿತಿಯನ್ನು ನಮಗೆ ಕೊಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಒಬ್ಬ ದಂತ ವೈದ್ಯರಾಗಿ, ಹಾಗೆ ಬರಹಗಾರರಾಗಿ, ಚಿಂತನೆಗಾರರಾಗಿ, ಒಳ್ಳೆಯ ವಾಗ್ಮಿಯಾಗಿ, ಜಿಲ್ಲಾ ಗೃಹ ರಕ್ಷಕ ದಳದ ಕಮಾಂಡೆಂಟ್ ಆಗಿ ಇವರೆಲ್ಲರಿಗೂ ಪರಿಚಿತರು. ಇವರಿಂದ ಈಗ ನಮಗೆ ಈ ಮಾಹಿತಿ ಕಾರ್ಯಕ್ರಮ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಈಗ ಡಾಕ್ಟ್ರೆ, ಬಾಯಿಯಲ್ಲಿ ಬ್ರಹ್ಮಾಂಡ ಎನ್ನುವಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಬಾಯಿಯಲ್ಲಿ ಬ್ರಹ್ಮಾಂಡ ಅಂತ ಹೇಳುವಾಗ ನಮ್ಮ ಆರೋಗ್ಯಕ್ಕೆ ಬಾಯಿಯೇ ಮೂಲ ಅಂತ ನಾವು ಒಂದು ಮಾತನ್ನು ಕೇಳ್ತೇವೆ. ಬಾಯಿ ಹೆಬ್ಬಾಗಿಲು ಆರೋಗ್ಯಕ್ಕೆ ಹೇಳಿಕೊಂಡು, ಹೀಗೆ ಹೇಳಬೇಕಿದ್ರೆ ಯಾಕೆ ಹೀಗೆ? ಬಾಯಿ ಯಾಕೆ ನಮ್ಮ ಆರೋಗ್ಯಕ್ಕೆ ಹೆಬ್ಬಾಗಿಲು? ನೋಡಿ, ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಹೆಬ್ಬಾಗಿಲು ಅಂದರೆ ಬಾಯಿ, ದೇಹದ ಹೆಬ್ಬಾಗಿಲು. ನಾವು ಏನೇ ಆಹಾರ ತಗೊಳ್ಳದಿದ್ರೂ ನಮ್ಮ ಬಾಯಿಯ ಮುಖಾಂತರ ನಮ್ಮ ದೇಹಕ್ಕೆ ಹೋಗುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಬಾಯಿಯನ್ನು ನಮ್ಮ ದೇಹದ ಹೆಬ್ಬಾಗಿಲು ಅಂತೇಳಿ, ಹೊಸ್ತಿಲು ಅಂತ ಹೇಳ್ತೇವೆ. ಸೊ ಮತ್ತು ಬಾಯಿ ನಮ್ಮ ಆರೋಗ್ಯದ ದಿಕ್ಸೂಚಿ ಅಂತ ಸಹ ಹೇಳ್ತೇವೆ. ನಮ್ಮ ದೇಹದಲ್ಲಿ ಏನಾದರೂ ಏರುಪೇರಾದರೆ, ನಮ್ಮ ದೇಹದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಸುಮಾರು 100ಕ್ಕಿಂತಲೂ ಹೆಚ್ಚು ರೋಗಗಳು ನಮ್ಮ ಬಾಯಿನಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಗೊತ್ತಾಗ್ತದೆ ನಮಗೆ ದಂತ ವೈದ್ಯರಿಗೆ. ಅಥವಾ ಈ ಯಾವುದೇ ನೀವು ವೈದ್ಯರ ಬಳಿ ಹೋದಾಗ ಫಸ್ಟ್ ಎಲ್ಲಿ ನಿನ್ನ ಬಾಯಿ ತೆರಿ, ನಾಲಿಗೆ ತೋರಿಸು ಅಂತ ಹೇಳಿ ವೈದ್ಯರು ಹೇಳ್ತಾರೆ. ದಂತ ವೈದ್ಯರು ಬಾಯಿಯನ್ನು ನೋಡ್ತಾರೆ, ಇತರ ವೈದ್ಯರು ಅಷ್ಟೇ ಕಣ್ಣುಗಳ ಕೆಳಭಾಗವನ್ನು ನೋಡಿ ನಾಲಿಗೆ ತೋರಿಸಿ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಬಾಯಿಯಲ್ಲಿ ನೂರಾರು ರೋಗಗಳು ನಮಗೆ ಕಂಡು ಬರ್ತದೆ. ಈ ಕಾರಣದಿಂದ ಬಾಯಿಯನ್ನು ನಾವು ಬಾಯಿ ಬ್ರಹ್ಮಾಂಡ ಅಂತ ಹೇಳ್ತೇವೆ. ತಮಗೆಲ್ಲ ಗೊತ್ತಿರ್ಬೋದು, ಯಶೋದೆ ಕೃಷ್ಣನ ಬಾಯಿ ಓಪನ್ ಮಾಡಿದಾಗ ಯಶೋದೆಗೆ ಕೃಷ್ಣನ ಬಾಯಿಯಲ್ಲಿ ಬ್ರಹ್ಮಾಂಡವೇ ಕಾಣಿಸ್ತಂತೆ. ಇವತ್ತು ನಮಗೆ ದಂತವೈದ್ಯರಿಗೆ ಈ ರೀತಿ ರೋಗಿಗಳು ಬಾಯಿ ತೆರೆದಾಗ ನಾವು ಅದರಲ್ಲಿ ಬರೀ ಹಲ್ಲನ್ನು ನೋಡೋದಲ್ಲ, 10 ರೋಗಗಳು ನಮಗೆ ಗೋಚರಿಸ್ತವೆ. ಈ ಕಾರಣದಿಂದಲೇ ನಾವು ಬಾಯಿಯಲ್ಲಿ ಬ್ರಹ್ಮಾಂಡ ಅಂತ ಹೇಳಿ ನಾವು ಹೆಚ್ಚಿನವರು, ಬಲ್ಲಿದರು, ಕವಿಗಳು ಈ ರೀತಿ ಬಾಯಿಯನ್ನು ವರ್ಣಿಸ್ತಾರೆ. ಬಾಯಿ ಅಂತ ಹೇಳುವಾಗ ಬ್ರಹ್ಮಾಂಡ ಉದ್ಧಾರ ಭರಿತ ಅಂತ ಹೇಳಿಕೊಂಡು ಕೃಷ್ಣನ ನೆನಪಾಗ್ತದೆ ನಮಗೆ. ಈಗ ಬಾಯಿಯನ್ನು ನೋಡಿದ ಕೂಡಲೇ ನಮ್ಮ ದೇಹದ ಆರೋಗ್ಯವನ್ನು ನೋಡ್ಬೋದು ಅಂತ ಹೇಳ್ತೇವೆ. ಸಾಧಾರಣವಾಗಿ ಮುಖ ಮನಸ್ಸಿನ ಕನ್ನಡಿ ಅಂತ ಹೇಳ್ತೇವೆ, ಹಾಗೆ ಆರೋಗ್ಯಕ್ಕೆ ಬಾಯಿ ಕನ್ನಡಿ ಅಂತ ನಾವು ಹೇಳ್ಬೋದು. ಹೌದು. ಈಗ ಹಾಗಿದ್ರೆ ಈ ಬಾಯಿ ಅಂತ ಹೇಳಿದರೆ ಇದರಲ್ಲಿ ನಾವು ವಿಶೇಷವಾಗಿ ಯಾಕೆ ಈ ಬಾಯಿಯ ರಕ್ಷಣೆ ಅಗತ್ಯ ಪಡ್ತೇವೆ? ನೋಡಿ, ನಾವು ನಮ್ಮ ಬಾಯಿಯಲ್ಲಿ ಹಲ್ಲುಗಳಿರ್ತದೆ, ನಾಲಿಗೆ, ಎಲ್ಲ ಅಂಗಾಂಗಗಳು ಬಾಯಿಯ ಸುತ್ತಮುತ್ತ ಇರುವಂಥದ್ದು. ನಮ್ಮ ದೇಹವನ್ನು ರಕ್ಷಣೆ ಮಾಡಲಿಕ್ಕೆ, ನಮ್ಮ ತಿನ್ನುವ ಆಹಾರವನ್ನು ಜಗಿಲಿಕ್ಕೆ, ನಾವು ನಗಲಿಕ್ಕೆ, ನಮ್ಮ ಆತ್ಮವಿಶ್ವಾಸದ ಪ್ರತೀಕವೇ ನಮ್ಮ ಬಾಯಿಯಾಗಿರ್ತದೆ. ನಾವು ಕಮ್ಯುನಿಕೇಟ್ ಮಾಡೋದು, ಸಂವಹನ ಮಾಡೋದು ಬೇರೆಯವ್ರ ಜೊತೆ, ಮತ್ತು ನಾವು ತಿಂದ ಆಹಾರವನ್ನು ಜೀರ್ಣ ಮಾಡಿಕೊಳ್ಳಲಿಕ್ಕೆ, ಮಾತನಾಡಲಿಕ್ಕೆ ಮತ್ತು ನಗಲಿಕ್ಕೆ ಎಲ್ಲದಕ್ಕೂ ಪೂರಕವಾದಂಥ ಒಂದು ವ್ಯವಸ್ಥೆ ನಮ್ಮ ಬಾಯಿನಲ್ಲಿದೆ. ಈ ಕಾರಣದಿಂದಲೇ ಬಾಯಿಯ ಆರೋಗ್ಯವನ್ನು ನಾವು ಖಂಡಿತವಾಗಿಯೂ ಕಾಪಾಡಿಕೊಳ್ಬೇಕು. ಇಲ್ಲದಿದ್ದರೆ ಬಾಯಿ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ, ಸಿಂಪಲ್ ಎಕ್ಸಾಂಪಲ್, ಬಾಯಿ ವಾಸನೆ ಇದ್ದರೆ ಆ ವ್ಯಕ್ತಿ, ಬಾಯಿ ತುಂಬ ವಾಸನೆ ಇದ್ದರೆ ವ್ಯಕ್ತಿ ಬಾಯಿ ಬಿಡಲಿಕ್ಕೆ ಹೆದರ್ತಾನೆ, ಬೇರೆಯವ್ರ ಜೊತೆ ಮಾತಾಡೋಕ್ಕೆ ಹಿಂಜರಿತಾನೆ. ಬಾಯಿನಲ್ಲಿ ಚೆನ್ನಾಗಿರೋ ಹಲ್ಲಿಲ್ಲ, ಕೊಳೆತು ಇದು ಕೇಡಾಗಿರುವಂಥ, ಕ್ಯಾವಿಟಿ ಆಗಿರುವಂಥ ಹಲ್ಲುಗಳಿದ್ದರೆ ವ್ಯಕ್ತಿ ನಗಲಿಕ್ಕೆ ಹಿಂಜರಿತಾನೆ. ಅಥವಾ ಮುಂದುಗಡೆ ಹಲ್ಲು ಬಿದ್ದು ಹೋಗಿದ್ದಲ್ಲಿ ಆ ವ್ಯಕ್ತಿ ಬಾಯಿ ತೆಗೆಯುವುದಿಲ್ಲ. ಸೊ ಅವನೇನು ಮಾಡ್ತಾನೆ, ಸೊಸೈಟಿಯಿಂದ ಐಸೋಲೇಟ್ ಆಗ್ತಾನೆ, ಅವನಿಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಒಂಥರ ಹಿಂಜರಿಕೆ, ಮುಜುಗರ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ಬಾಯಿ ಆರೋಗ್ಯ, ಹಲ್ಲಿನ ಆರೋಗ್ಯ ಇರ್ಬೋದು, ಬಾಯಿಯ ಆರೋಗ್ಯ ಇರ್ಬೋದು, ನಾಲಿಗೆ ಆರೋಗ್ಯ ಇರ್ಬೋದು, ಬಾಯಿಯೊಳಗಿರುವ ಎಲ್ಲ ಅಂಗಾಂಗಗಳ ರಕ್ಷಣೆ ಮಾಡಿ ನಾವು ಅದನ್ನು ಚೆನ್ನಾಗಿಟ್ಕೊಂಡ್ರೆ, ಬಾಯಿನಲ್ಲಿ ಹಲ್ಲು ನೋವಿದ್ದರೆ ನಮಗೆ ಆಹಾರ ಜಗಿಲಿಕ್ಕಾಗೋದಿಲ್ಲ, ತಿನ್ನಲಿಕ್ಕಾಗೋದಿಲ್ಲ. ಏನು, ಬಾಯಿಯಲ್ಲಿ ಒಂದು ಹುಣ್ಣಿದೆ, ಬಾಯಿಯಲ್ಲಿ ಇನ್ಯಾವುದೇ ತೊಂದರೆ ಇದೆ, ನಾವು ತಿನ್ನಲಿಕ್ಕೂ ಹಿಂಜರಿತೇವೆ, ಮಾತಾಡಲಿಕ್ಕೂ ಹಿಂಜರಿಗಿರ್ತೇವೆ. ಹಾಗೆ ಏನಾಗ್ತದೆ, ನಮ್ಮ ದೇಹದ ಸಂಪೂರ್ಣ ವ್ಯವಸ್ಥೆ ಹಾಳಾಗ್ತದೆ. ಬಾಯಿಯ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ದೇಹದ ಆರೋಗ್ಯ ಖಂಡಿತವಾಗಿಯೂ ಚೆನ್ನಾಗಿರ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಬಾಯಿಯ ಆರೋಗ್ಯವನ್ನು ಖಂಡಿತವಾಗಿ ಕಾಪಾಡಿಕೊಳ್ಬೇಕು. ಆ ಮೂಲಕ ಓವರಾಲ್ ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ಲಸ್ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಪೂರಕವಾಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮುಖ್ಯವಾಗಿ ಬಾಯಿ ಸರಿ ಇದ್ದರೆ, ಅಂದರೆ ಬಾಯಿಯ ಆರೋಗ್ಯ ಸರಿ ಇದ್ದರೆ, ಹಲ್ಲಿನ ಆರೋಗ್ಯಗಳು ಸರಿ ಇದ್ದರೆ ನಮ್ಮ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಬೋದು. ಯಾಕೆಂದರೆ ನಾವು ಒಬ್ಬರೊಡನೆ ನೇರವಾಗಿ ಮಾತನಾಡುವಾಗ ನಮಗೆ ಆತ್ಮವಿಶ್ವಾಸ ಒಂದು ಅಷ್ಟೇ ಇರ್ತದೆ. ಇಲ್ಲದಿದ್ದರೆ ಎಲ್ಲಿ ನಮ್ಮ ಬಾಯಿಯ ಒಂದು ದುರ್ನಾತ ಬರ್ತದೆ, ಎಲ್ಲಿ ನಮ್ಮ ಬಾಯಿಯ ಕೆಡುಕು ಗೊತ್ತಾಗ್ತದೆ ಅನ್ನುವಂಥ ಒಂದು ಹಿಂಜರಿಕೆ ನಮಗೆ ಇರ್ತದೆ. ಮಾತಿದೆ, ಬಾಯಿ ಬಿಟ್ಟರೆ ಬಣ್ಣಗೇಡು ಅಂತೇಳಿ, ಬಾಯಿ ಬಿಟ್ಟರೆ ಬಣ್ಣಗೇಡು ಅನ್ನುವಂಥ ಒಂದು ಮಾತಿದೆ.
ಯಾಕೆ ಇಷ್ಟೆಲ್ಲ ನಾನು ಈ ಮಾಹಿತಿಯನ್ನು ಇವತ್ತು ಕೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇವತ್ತು ವಿಶ್ವ ಬಾಯಿ ಆರೋಗ್ಯ ಜಾಗೃತ ದಿನ ಅಂತ ಹೇಳಿಕೊಂಡು ಒಂದು ಆಚರಣೆ ಆಗ್ತಾ ಇದೆ. ಇದರ ಹಿನ್ನೆಲೆ ಏನು, ಇದರ ಉದ್ದೇಶ ಏನು? ನೋಡಿ, ಈ ಬಾಯಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ, ಜನರಲ್ಲಿ ಬಾಯಿಯ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ FDI ಅಂತ ಇದೆ, ನಮ್ಮ ಎಲ್ಲ ದಂತವೈದ್ಯರುಗಳು, ವರ್ಲ್ಡ್ ಡೆಂಟಲ್ ಫೆಡರೇಷನ್ ಅಂತ ಹೇಳ್ತೇವೆ, ವಿಶ್ವ ದಂತವೈದ್ಯರ ಸಂಘ ಅಂಥೇಳಿ. ಅದನ್ನು FDI ಅಂದರೆ ಫೆಡರೇಷನ್ ಡೆಂಟೈರ್ ಇಂಟರ್ನ್ಯಾಷನಲ್ ಅಂತ ಹೇಳ್ತೇವೆ. ಇದೊಂದು ಅಂತಾರಾಷ್ಟ್ರೀಯವಾದಂಥ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಸುಮಾರು 200ಕ್ಕೂ ಹೆಚ್ಚು ದೇಶಗಳು ಅಸೋಸಿಯೇಷನ್ಗಳು, ಡೆಂಟಲ್ ಅಸೋಸಿಯೇಷನ್ಗಳು. ನಮ್ಮ ಭಾರತದಲ್ಲಿ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಇದೆ. ಹಾಗೆ ಬೇರೆ ಬೇರೆ ದೇಶದ ದಂತವೈದ್ಯರ ಸಂಘಗಳು ಈ FDIಯ ಮೆಂಬರ್ ಆಗಿದೆ. ಸುಮಾರು ಒಂದು 150 ದೇಶಗಳು ಈ FDI ಅಂಡರ್ ಬರುವಂತಹ ಒಂದು ವಿಶ್ವದಾದ್ಯಂತ ತನ್ನ ಬ್ರ್ಯಾಂಚ್ಗಳನ್ನು ಹೊಂದಿರುವಂಥ ಸಂಸ್ಥೆ. ಈ ಸಂಸ್ಥೆ ಏನು ಮಾಡಿತು, ವಿಶ್ವದಾದ್ಯಂತ ಜನರಲ್ಲಿ ಬಾಯಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಬೇಕು ಅನ್ನೋ ಉದ್ದೇಶದಿಂದ 2003ರಿಂದ ಸೆಪ್ಟೆಂಬರ್ 12 ಅಂತ ಒಂದು ದಿನ ಸೆಲೆಕ್ಟ್ ಮಾಡಿ, ಆ ದಿವಸ ವಿಶ್ವ ಬಾಯಿ ಆರೋಗ್ಯ ದಿನ ಅಂತ ಹೇಳುವ ಒಂದು ಆಚರಣೆಯನ್ನು ಜಾರಿಗೆ ತಂದಿತ್ತು. ಇದರ ಉದ್ದೇಶ ಏನು, ಜನರಲ್ಲಿ ಬಾಯಿ ಆರೋಗ್ಯದ ಮೇಲೆ ಜಾಗೃತಿ ಮೂಡಿಸಿ ಜನರು ಬಾಯಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು, ಹಲ್ಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ಹಲ್ಲಿನ ರೋಗವನ್ನು ತಡೆಗಟ್ಟಬಹುದಾದಂಥ ರೋಗಗಳನ್ನು ತಡೆಗಟ್ಟಬೇಕು. ಈ ರೀತಿಯ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತು. ಸೆಪ್ಟೆಂಬರ್ 12 ಯಾಕಂದರೆ ನಮ್ಮ FDI 1900 ಇಸವಿನಲ್ಲಿ ಪ್ಯಾರಿಸ್ನಲ್ಲಿ ಆರಂಭ ಆಗಿದ್ದು, ಅದನ್ನು ಮೊದಲ ಅಧ್ಯಕ್ಷರಾದಂತಹ ಚಾರ್ಲ್ಸ್ ಗಾರ್ಡನ್ ಅವರ ಬರ್ಡೇ ಸೆಪ್ಟೆಂಬರ್ 12. ಆ ದಿನವನ್ನು ಆಚರಣೆಗೆ ಸೆಲೆಕ್ಟ್ ಮಾಡಿಕೊಂಡು 2003ರಿಂದ 2013ರವರೆಗೆ ಸೆಪ್ಟೆಂಬರ್ 12 ವಿಶ್ವ ಬಾಯಿ ಆರೋಗ್ಯ ದಿನ ಅಂತ ಆಚರಣೆ ಮಾಡಿತು. ಆ ಬಳಿಕ ಏನಾಗ್ತದೆ ಅಂದರೆ, ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ FDI ಒಂದು ಕಾನ್ಫರೆನ್ಸ್ ಮಾಡ್ತದೆ. ವಿಶ್ವದಾದ್ಯಂತ ಒಂದು ಎಲ್ಲ ಜಗತ್ತಿನ ಎಲ್ಲ ಡೆಂಟಿಸ್ಟ್ಗಳು, ದಂತವೈದ್ಯರು ಈ ಕಾನ್ಫರೆನ್ಸಿಗೆ ಹೋಗ್ತಾರೆ. ಆಡಳಿತಾತ್ಮಕ ಕಾರಣದಿಂದ ಆ ದಿನವನ್ನು ಬದಲು ಮಾಡಿ ಮಾರ್ಚ್ 20ಕ್ಕೆ ವಿಶ್ವ ಬಾಯಿ ಆರೋಗ್ಯ ದಿನ ಅಂತ ಹೇಳಿ, ಮೊದಲೆಲ್ಲ ಸೆಪ್ಟೆಂಬರ್ 12 ಇತ್ತು, ಈಗ ಮಾರ್ಚ್ 20ಕ್ಕೆ ಈ ರೀತಿಯ ಆಚರಣೆಗಳನ್ನು ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾಕೆ ಮಾರ್ಚ್ 30 ಅಂತ ಹೇಳಿದರೆ, ನಮ್ಮ ದೇಹದಲ್ಲಿ ವಯಸ್ಸಾದ ಮೇಲೆ ಸಹ ಕನಿಷ್ಠ 20 ಹಲ್ಲುಗಳು ಇರಬೇಕು ಮತ್ತು ಮಕ್ಕಳಲ್ಲಿ ಕನಿಷ್ಠ ಹೆಲ್ದಿಯಾಗಿರುವಂಥ ಮಕ್ಕಳಲ್ಲಿ 20 ಹಲ್ಲುಗಳು ಇರಬೇಕು. ಮತ್ತು ವಯಸ್ಕರಲ್ಲಿ ಮಿಡ್ಲ್ ಏಜ್ ಮನುಷ್ಯರಲ್ಲಿ 32 ಹಲ್ಲುಗಳು ಮತ್ತು 0 ಕ್ಯಾವಿಟಿ ಇರಬೇಕು ಅಂತ ರೆಪ್ರೆಸೆಂಟೇಷನ್ ಹೊಂದಿರುವಂಥ ಈ 32, 0, 2 ಎಲ್ಲವನ್ನೂ ಸೇರಿ ಮಾರ್ಚ್ 3ನೇ ತಿಂಗಳು ಮಾರ್ಚ್ 20ನೇ ತಾರೀಕು ಅಂತೇಳಿ ನಿಗದಿಪಡಿಸಿ, ಮೊದಲು ಸೆಪ್ಟೆಂಬರ್ 12 ಇರೋದನ್ನು ಇವತ್ತು ಮಾರ್ಚ್ 20ರ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಮಾಡಿ ರೋಗವನ್ನು ತಡೆಗಟ್ಟುವ ಪ್ರಕ್ರಿಯೆಗೆ ಹೆಚ್ಚು ಪೂರಕವಾದ ವಾತಾವರಣವನ್ನು ಕಲ್ಪಿಸ್ತಾ ಇದ್ದಾರೆ. ಅಂದರೆ ಜನರಿಗೆ ಸರಿಯಾದ ಆ ಒಂದು ಬಾಯಿಯ ಆರೋಗ್ಯದ ರಕ್ಷಣೆಯ ಮಾಹಿತಿ ಬೇಕು, ಹಲ್ಲುಗಳ ರಕ್ಷಣೆಯ ಮಾಹಿತಿ ಬೇಕು ಎನ್ನುವ ಕಾರಣಕ್ಕಾಗಿ ಈ ಒಂದು ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಹೌದು 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 ಹೌದು. ಈಗ ನಮ್ಮಲ್ಲಿ ಇದನ್ನು ಹೇಳುವಾಗ ರಾಷ್ಟ್ರೀಯ ಬಾಯಿ ಸ್ವಚ್ಛತಾ ದಿನ ಅಂತಲೇ ಹೇಳಿಕೊಂಡು ಒಂದು ಆಚರಣೆ ಆದದ್ದು ಇತ್ತೀಚೆಗೆ. ಹೌದೌದು, ಅದು ಆಗಸ್ಟ್ 1ನೇ ತಾರೀಕಿಗೆ ರಾಷ್ಟ್ರೀಯ ಬಾಯಿ ಸ್ವಚ್ಛತಾ ದಿನ. ಬಾಯಿ ಸ್ವಚ್ಛತೆಗೂ ಬಾಯಿಯ ಆರೋಗ್ಯಕ್ಕೂ ನೇರವಾದ ಸಂಬಂಧ ಇದೆ. ನಮ್ಮ ಬಾಯಿಯನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ನಮ್ಮ ಬಾಯಿಯ ಆರೋಗ್ಯ ಹೆಚ್ಚಾಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಭಾರತ ದೇಶದಲ್ಲಿ ಆಗಸ್ಟ್ 1ರಂದು ಬಾಯಿ ಸ್ವಚ್ಛತಾ ದಿನ ಅಂತ ಹೇಳಿ, ಅಂದರೆ ಜನರು ಬಾಯಿಯ ಸ್ವಚ್ಛತೆ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು, ಬಾಯಿಯನ್ನು ಪದೇ ಪದೇ ಕ್ಲೀನ್ ಮಾಡಿಸ್ಕೊಳ್ಬೇಕು. ಆ ರೀತಿ ಮಾಡುವುದರಿಂದ ಬಾಯಿಯ ಆರೋಗ್ಯ ಹೆಚ್ಚುತ್ತದೆ. ಸೊ ಆಗಸ್ಟ್ 1ರಂದು ರಾಷ್ಟ್ರೀಯ ಬಾಯಿ ಸ್ವಚ್ಛತಾ ದಿನ, ಸೆಪ್ಟೆಂಬರ್ 12 ಮತ್ತು ಮಾರ್ಚ್ 20 ವಿಶ್ವ ಬಾಯಿ ಆರೋಗ್ಯ ದಿನ ಅಂತ ಹೇಳಿ ಬೇರೆ ಬೇರೆ ದಿನಗಳ ಮುಖಾಂತರ ಜನರನ್ನು ತಲುಪುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಜನರಿಗೆ ಬಾಯಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಳಕಳಿ ಬರುವಂತೆ, ಹೆಚ್ಚು ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಮೋಟಿವೇಟ್ ಮಾಡುವಂಥ ಕೆಲಸವನ್ನು ದಂತವೈದ್ಯರು ಹಾಗೂ ನಮ್ಮ ಎಲ್ಲ ಸಂಘ ಸಂಸ್ಥೆಗಳು, ದಂತವೈದ್ಯರಿಗೆ ಸಂಬಂಧಪಟ್ಟ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಇರ್ಬೋದು ಅಥವಾ ವರ್ಲ್ಡ್ ಡೆಂಟಲ್ ಫೆಡರೇಷನ್ ಇರ್ಬೋದು, ಎಲ್ಲರೂ ಸೇರಿ ಜಾಗೃತಿ ಮೂಡಿಸುವ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಅರ್ಥಾತ್ ಜನರ ಆರೋಗ್ಯದ ದೃಷ್ಟಿಯಿಂದ ಎಲ್ಲ ಮಾಹಿತಿ ಕಾರ್ಯಕ್ರಮಗಳು ನಡೀತಾ ಇದೆ ಅಂತ ಹೇಳುವಾಗ ಬಾಯಿಯ ಆರೋಗ್ಯಕ್ಕೆ ಇಷ್ಟೊಂದು ಮಹತ್ವ ಕೊಡಬೇಕಾದ ಅಗತ್ಯ ಇದೆ ಅನ್ನುವಂತಹ ಒಂದು ಪ್ರಶ್ನೆ ಬರ್ತದೆ. ಖಂಡಿತವಾಗಿಯೂ ಇದೆ. ಯಾಕೆಂತ ಹೇಳಿದರೆ, ಬಾಯಿನಲ್ಲಿ ಈಗ ತಾನೇ ಹೇಳಿದೆ, ಮೌತ್ ಈಸ್ ದ ಮಿರರ್ ಆಫ್ ಎ ಫಿಸಿಷಿಯನ್ ಅಂತ ಹೇಳಿ. ನಮ್ಮ ಬಾಯಿ ಅನ್ನೋದು ಒಬ್ಬ ವೈದ್ಯನ ಮುಖ ಕನ್ನಡಿ ಅಂತೇಳಿ. ಒಬ್ಬ ವೈದ್ಯ ರೋಗಿ ಬಾಯಿ ತೆರೆದಾಗ ಹಲವಾರು ರೋಗಗಳನ್ನು ಕಂಡುಹಿಡಿತಾನೆ.
ಈಗ ತಾನೇ ಹೇಳಿದೆ, ರೋಗಿಗಳ ಬಳಿಯಲ್ಲಿ ಎಲ್ಲಿ ನಿಮ್ಮ ನಾಲಿಗೆ ತೋರಿಸಿ ಅಂತೇಳಿ ನಾವು ಫಸ್ಟಿಗೆ ವೈದ್ಯರೇ ಹೇಳುವಂಥದ್ದು. ನಾಲಿಗೆಯಲ್ಲಿ ಏನು ಕಾಣ್ತೀವಿ ಅಂದರೆ ನಾಲಿಗೆಯಲ್ಲಿ ಬೇರೆ ಬೇರೆ ರೀತಿಯ ರೋಗಗಳು. ಸಿಂಪಲ್ ಎಕ್ಸಾಂಪಲ್, ವೈಟಮಿನ್ ಡೆಫಿಷಿಯನ್ಸಿ ಇದ್ದರೆ ನಾಲಿಗೆ ಬಾಲ್ಡ್ ಆಗಿರುವಂಥದ್ದು, ಬೋಳಾಗಿರುವ ನಾಲಿಗೆ ಕಾಣ್ತದೆ. ಅಥವಾ ಸ್ಕಾರ್ಲೆಟ್ ಫೀವರ್, ಏನಾದರೂ ಜ್ವರ ಇದ್ದರೆ ನಾಲಿಗೆ ಕೆಂಪಾಗಿರುವಂಥದ್ದು. ಅಥವಾ ಬಾಯಿನಲ್ಲಿ ಏನಾದರೂ ಹುಣ್ಣಾಗಿದ್ದರೆ, ಗೆಡ್ಡೆ ಬೆಳೆದಿದ್ದರೆ ನಮಗೆ ಅದರಲ್ಲಿ ಕಾಣ್ತದೆ. ಬೇರೆ ಮತ್ತು ಫಂಗಲ್ ಇನ್ಫೆಕ್ಷನ್ ಇದ್ದರೆ, ಕ್ಯಾಂಡಿಡಿಯಾಸಿಸ್ ಇದ್ದರೆ ನಾಲಿಗೆ ಮೇಲೆ ಬಿಳಿ ಪದರಗಳು ಕಂಡು ಬರ್ತದೆ. ಅಥವಾ ಬ್ಲ್ಯಾಕ್ ಕೋಟಿಂಗ್ ಇದ್ದರೆ ಏಡ್ಸ್ ಇರುವ ರೋಗಿಗಳಲ್ಲಿ ಕಾಣ್ತದೆ. ಹೀಗೆ ನಮಗೆ ಬೇರೆ ಬೇರೆ ರೀತಿಯ, ಬೇರೆ ಬೇರೆ ಬಣ್ಣದ, ಬೇರೆ ಬೇರೆ ಶೇಪ್ ಇರುವಂಥ ನಾಲಿಗೆಗಳನ್ನು ಕಂಡಾಗ ನಮಗೆ ಅದರಲ್ಲಿ ಏನೋ ರೋಗ ಇದೆ ಅನ್ನುವ ಮಾಹಿತಿ ನಮಗೆ ಸಿಗ್ತದೆ. ಅದೇ ರೀತಿ ಗುಟ್ಕಾ ತಿನ್ನುವವರಲ್ಲಿ, ಸಿಗರೇಟ್ ಎಳೆಯುವವರಿಗೆ ಸ್ಮೋಕರ್ಸ್ ಪ್ಯಾಲೆಟ್ ಅಂತ ಇರುತ್ತೆ. ಗುಟ್ಕಾ ತಿನ್ನುವವರಲ್ಲಿ ಹುಣ್ಣುಗಳೇನಾದರೂ ಇರುತ್ತೆ, ರೆಡ್ ಪ್ಯಾಚಸ್ಗಳಿರುತ್ತೆ, ವೈಟ್ ಪ್ಯಾಚಸ್ಗಳಿರುತ್ತೆ. ನಮಗೆ ಬಾಯಿ ಒಳಗೆ, ಬಾಯಿ ಬ್ರಹ್ಮಾಂಡ ತಾವು ಏನು ಹೆಡ್ಡಿಂಗ್ ಕೊಟ್ಟಿದ್ದೀರಾ, ಬಾಯಿಯಲ್ಲಿ ಬೇರೆ ಬೇರೆ ರೋಗಗಳನ್ನು ನಮಗೆ ಕಂಡು ಹಿಡಿಲಿಕ್ಕಾಗ್ತದೆ. ಈಗ ನೋಡಿದಾಗ ನಾವು ರೋಗಿಗಳಿಗೆ ನೋಡಿ, ನೀವು ಈ ರೀತಿ ಗುಟ್ಕಾ ಸೇವನೆ ಮಾಡೋದ್ರಿಂದ ನಿಮ್ಮ ಬಾಯಿನಲ್ಲಿ ಈ ರೀತಿ ತೊಂದರೆ ಇದೆ, ನೀವು ಸ್ಮೋಕಿಂಗ್ ಮಾಡೋದ್ರಿಂದ ನಿಮ್ಮ ಹಲ್ಲಿನ ಬಾಯಿಯ ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಅಲ್ಸರ್ಗಳಾಗ್ತಾ ಇದೆ, ಮುಂದೆ ಇದು ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ ಅಂತ ರೋಗಿಗಳಿಗೆ ತಿಳಿ ಹೇಳಿ ಅವರನ್ನು ನಾನು ಮೋಟಿವೇಟ್ ಮಾಡಿ, ಅವರಿಗೆ ಮೋರಲ್ ಸಪೋರ್ಟ್ ನೀಡಿ ರೋಗವನ್ನು ತಡೆಗಟ್ಟುವ ಪ್ರಕ್ರಿಯೆಗೆ ಹೆಚ್ಚು ಪೂರಕವಾದಂಥ ಒಂದು ವಾತಾವರಣ ಕಲ್ಪಿಸಲಿಕ್ಕೆ ಈ ರೀತಿ ನಾವು ಆಚರಣೆಯನ್ನು ಮಾಡುವುದು ಮತ್ತು ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಆತ್ಮೀಯ ವೀಕ್ಷಕ ಬಾಂಧವರೇ, ಬಾಯಿಯಲ್ಲಿ ಬ್ರಹ್ಮಾಂಡ ಎನ್ನುವಂತಹ ವಿಶೇಷ ಮಾತುಕತೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಬಾಯಿಯಿಂದ ಹೇಗೆ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿ ಬಾಯಿ ಹೇಗೆ ಪ್ರತಿಫಲನವನ್ನು ಕನ್ನಡಿಯಾಗಿ ಕೊಡ್ತದೆ ಎನ್ನುವಂತಹ ಒಂದು ಮಾಹಿತಿ ಕಾರ್ಯಕ್ರಮವನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಈಗ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ. ಡಾಕ್ಟರ್, ಈಗ ನಮ್ಮ ಬಾಯಿ ಅಂತ ಹೇಳಿದರೆ ಆರೋಗ್ಯದ ಕನ್ನಡಿ, ಅದು ಬ್ರಹ್ಮಾಂಡ ಅಂತ ಹೇಳಿಕೊಂಡು ಮಾತನ್ನು ಹೇಳಿದ್ವಿ. ಬಾಯಿಯ ದಿನಾಚರಣೆ ಯಾಕೆ ಈ ಜಾಗೃತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಅಂತಲೂ ಗೊತ್ತಾಯಿತು. ವಿಶೇಷವಾಗಿ ಬಾಯಿಯ ರಕ್ಷಣೆ ಅಂತ ಹೇಳುವಾಗ ದೊಡ್ಡವರಿಗಿಂತಲೂ ಮಕ್ಕಳ ನೆನಪು ಹೆಚ್ಚಾಗ್ತದೆ. ಯಾಕೆಂದರೆ ಮಕ್ಕಳಿಗೂ ಇದರ ಬಗ್ಗೆ ಗೊತ್ತಿರುವುದಿಲ್ಲ, ಅವರ ಪೋಷಕರಿಗೂ ಈ ಬಗ್ಗೆ ಗಮನ ಕೊಡುವಷ್ಟು ವ್ಯವಸ್ಥೆ ಅಥವಾ ಕಾಳಜಿ ಇರುವುದಿಲ್ಲ ಅಥವಾ ಸಮಯ ಇರುವುದಿಲ್ಲ. ಬಾಯಿಯ ಮಕ್ಕಳ ಆರೋಗ್ಯ ಯಾವ ರೀತಿ ಕಾಪಾಡಿಕೊಳ್ಳಿ? ನೋಡಿ, ಮಕ್ಕಳಲ್ಲಿ ಒಂದು ತಂದೆ ತಾಯಿಯರಲ್ಲಿ ಒಂದು ಧೋರಣೆ ಇರುತ್ತೆ. ಅದು ಏನಿದ್ರೂ ಬಿದ್ದು ಹಾಳಾಗಿ ಹೋಗೋ ಹಲ್ಲು ಅದು ಬಿದ್ದು ಹೊಸ ಹಲ್ಲು ಬರ್ತದೆ ಅಂತೇಳೋ ಒಂದು ನಿರ್ಲಕ್ಷ್ಯ ಭಾವನೆ ಇರ್ತದೆ. ಈ ರೀತಿಯ ಭಾವನೆಯನ್ನು ಖಂಡಿತವಾಗಿ ಸಹ ಯಾವುದೇ ಪೇರೆಂಟ್ಸ್ ಇಟ್ಕೊಳ್ಬಾರ್ದು. ಯಾಕೆಂತೇಳಿದರೆ ಈ ಮಕ್ಕಳಲ್ಲಿ ಅವರಿಗೆ ಮಾನಸಿಕವಾಗಿ ಬೆಳವಣಿಗೆಗೆ, ದೈಹಿಕ ಬೆಳವಣಿಗೆಗೆ ಹಲ್ಲುಗಳು ಅತ್ಯಂತ ಅಗತ್ಯ. ಮಕ್ಕಳು, ಹೆಚ್ಚಿನ ಮಕ್ಕಳು ಹಲ್ಲು ನೋವಾದರೆ ಊಟನೇ ಮಾಡೋದಿಲ್ಲ, ತಿನ್ನೋದೇ ಇಲ್ಲ, ಯಾವುದೇ ಆಹಾರವನ್ನು ಸೇವಿಸೋದಿಲ್ಲ. ಮಕ್ಕಳು ಸಾಮಾನ್ಯವಾಗಿ ಬೆಳೆಯುವುದು ತಿನ್ನೋದ್ರಲ್ಲೇ ಬೆಳೆಯೋದು. 24 ಗಂಟೆ ಮಕ್ಕಳು ತಿಂತಾನೇ ಇರಬೇಕು. ಅದು ಒಂದು ಆರೋಗ್ಯವಂತ ಮಗುವಿನಲ್ಲಿ ಲಕ್ಷಣ. ನೀವು ಅವರಿಗೆ ಊಟ ಕೊಟ್ಟು ಅರ್ಧ ಗಂಟೆಯಲ್ಲಿ ಅಮ್ಮ ಹಸಿವು ಅಂತೇಳಿ ಮಕ್ಕಳು ಬರ್ತಾರೆ, ಅದು ಒಂದು ಆರೋಗ್ಯವಂತ ಮಗುವಿನ ಲಕ್ಷಣ. ಆದರೆ ಈ ಹಲ್ಲು ನೋವು ಇರುವಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಮಕ್ಕಳು ಆಹಾರವನ್ನು ಸೇವಿಸುವುದನ್ನೇ ಬಿಟ್ಟುಬಿಡ್ತಾರೆ, ನೋವಿದೆ ಅಂಥೇಳಿ. ಹಾಗೆ ಮಾಡಿದಾಗ ಮಕ್ಕಳ ದೈಹಿಕ ಬೆಳವಣಿಗೆ ಕುಂಠಿತವಾಗ್ತದೆ. ಮಕ್ಕಳು ನಿದ್ದೆಯಲ್ಲಿ ಬೆಳೀತಾರೆ ಮತ್ತು ಊಟ ಮಾಡಿದರೆ ಬೆಳೆಯುವಂಥದ್ದು, ಬಹಳ ಬೇಗ ಬೆಳೀತಾರೆ ಮಕ್ಕಳು. ಇದು ಒಂದು ಮುಖ್ಯ ಕಾರಣ. ಈ ನಿಟ್ಟಿನಲ್ಲಿ ಹಲ್ಲುಗಳನ್ನು ನಿರ್ಲಕ್ಷ್ಯ ಮಾಡಿಸಲೇಬಾರ್ದು. ಸಣ್ಣ ಕ್ಯಾವಿಟಿ ಇದ್ದರೂ ಸಹ ಪ್ರತಿ 6 ತಿಂಗಳಿಗೊಮ್ಮೆ ದಂತವೈದ್ಯರ ಬಳಿ ಹೋಗಿ ಆ ಕ್ಯಾವಿಟಿ ಹುಡುಕಾದ ಪಾರ್ಶ್ವನನ್ನು ತೆಗೆಸಿ ಫಿಲ್ಲಿಂಗ್ ಮಾಡಿಸುವಂಥದ್ದು. ಅಥವಾ ಹೇಗೂ ಬಿದ್ದು ಹೋಗ್ತದೆ, ಹೋದರೆ ಹೋಗಲಿ, ಆಮೇಲೆ ಹೊಸ ಹಲ್ಲು ಬರ್ತದೆ, ಆವಾಗ ನೋಡ್ಕೊಳ್ಳೋಣ ಅಂತ ಒಂದು ಉಡಾಫೆ ಧೋರಣೆ ಉಂಟು. ಇದನ್ನು ಎಲ್ಲ ತಂದೆ ತಾಯಿಯಂದರು ಬಿಟ್ಟು ಬಿಡಬೇಕು. ಸಾಮಾನ್ಯವಾಗಿ ಎಲ್ಲ ತಂದೆ ತಾಯಿಗಳಿಗೆ ಅದೊಂದು ಹೇಗೆ ಬಿದ್ದು ಹೋಗುವ ಹಲ್ಲು ಅದನ್ನು ಯಾಕೆ ತೋರಿಸುವುದು, ಅದನ್ನು ಸ್ವಲ್ಪ ಜಾಗ್ರತೆ ಮಾಡಿದರೆ ಆಯ್ತು ಅಂತ ಹೇಳಿಕೊಂಡು ಮಕ್ಕಳಿಗೆ ಹೇಳಿ, ಯಾಕೆ ದುಡ್ಡು ಖರ್ಚು ಮಾಡೋದು, ಯಾಕೆ ದಂತವೈದ್ಯರಿಗೆ ಹಣ ಕೊಡಬೇಕು ಅನ್ನುವ ಒಂದು ಧೋರಣೆ ಅದು ಪರೋಕ್ಷವಾಗಿ ಇರುತ್ತೆ. ಅದು ಖಂಡಿತವಾಗಿಯೂ ತಪ್ಪು. ಇನ್ನೊಂದು ವಿಚಾರ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮಕ್ಕಳಿಗೆ ಬಹಳಷ್ಟು ಸೆನ್ಸಿಟಿವ್ ಆಗಿರ್ತಾರೆ. ಮಕ್ಕಳ ಮುಂದುಗಡೆ ಹಲ್ಲು ಕೇರೀಸ್ ಆಗಿ, ಹುಳುಕಾಗಿ, ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಇರ್ತದೆ. ಅವರಿಗೆ ಪಕ್ಕದ ಸಹಪಾಠಿಗಳು ನಗ್ತಾರೆ, ನಿನ್ನ ಹಲ್ಲು ಹಾಳಾಗಿದೆ ಅಂತೇಳಿ, ಅಥವಾ ಹಲ್ಲು ಬಿದ್ದು ಹೋಗಿರೋದು. ಆಗ ಅವನಿಗೆ ಈ ಸೈಕಾಲಜಿಕಲ್ ಡೆವಲಪ್ಮೆಂಟ್ ಇದು ಏನಾಗ್ತದೆ, ಇನ್ಹಿಬಿಷನ್ಸ್ ಬರ್ತದೆ. ಸ್ನೇಹಿತರು ಅವರಿಗೆ ಈ ಥರ ಗೇಲಿ ಮಾಡಿದಾಗ, ಹಾಸ್ಯ ಮಾಡಿದಾಗ ಮಗು ಐಸೋಲೇಟ್ ಆಗ್ತಾನೆ, ಎಲ್ಲರ ಜೊತೆ ಮಿಂಗಲ್ ಆಗೋದಿಲ್ಲ, ಅವನ ಪಾಡಿಗೆ ಬೇರೆ ಇರ್ತಾನೆ. ಈ ರೀತಿ ಮಾನಸಿಕ ಡೆವಲಪ್ಮೆಂಟಿಗೂ ದೈಹಿಕ ಡೆವಲಪ್ಮೆಂಟಿಗೂ ಹಿಂಡರ್ ಆಗುವಂಥದ್ದು. ಹೆಚ್ಚಿನ ಎಲ್ಲ ಮಕ್ಕಳುಗಳಲ್ಲಿ ಕೇರೀಸ್, ಹುಳುಕಾಗುವಂಥದ್ದು ಬಹಳ ಕಾಮನ್. ಯಾಕೆಂದರೆ ಮಕ್ಕಳು ತಿನ್ನುವ ಆಹಾರ, ಚಾಕ್ಲೇಟ್ ಜಾಸ್ತಿ ತಿಂತಾರೆ, ಹಲ್ಲಿನ ಕೇರ್ ದೊಡ್ಡವರ ಥರ ಅವರು ತಗೊಳ್ಳೋದಿಲ್ಲ. ಆದ ಕಾರಣ ಮಕ್ಕಳಿಗೆ ಹೆಚ್ಚಾಗಿ ಈ ರೀತಿಯ ಹುಳುಕ ಸಂಬಂಧಿ ರೋಗಗಳು ಬರುವಂಥದ್ದು ಜಾಸ್ತಿ ಇರ್ತದೆ. ಈ ನಿಟ್ಟಿನಲ್ಲಿ ಪೋಷಕರು, ಹೆತ್ತವರು
ಮಕ್ಕಳನ್ನು ಪದೇ ಪದೇ ಚಾಕ್ಲೇಟ್ ತಿಂದ ಮೇಲೆ ಬಾಯಿ ಮುಕ್ಕಳಿಸುವಂಥದ್ದು ಅಥವಾ ಕೇರಿಸ್ ಆದಾಗ ವೈದ್ಯರ ಬಳಿ ಹೋಗಿ ತುಂಬಿಸಿಕೊಳ್ಳುವಂಥದ್ದು, ಈ ರೀತಿ ಮಾಡಿದರೆ ಬಹುಶಃ ಯಾವುದೇ ಹಲ್ಲಿನ ಸಂಬಂಧ ರೋಗಗಳು ಬಾರದೆ, ಕೇರಿಸ್ ಬಾರದೆ. ಕೇರಿಸ್ ಅನ್ನೋದು ದಂತಕ್ಷಯ ಅಂತ ನಾವೇನು ಹೇಳ್ತೇವೆ, ಅದು ಇರ್ರಿವರ್ಸಿಬಲ್ ಡಿಸೀಸ್. ನಮ್ಮ ದೇಹಕ್ಕೆ ಹಲ್ಲಿಗೆ ದಂತಕ್ಷಯ ಬಂದರೆ ಒಮ್ಮೆ ಬಂದ ಮೇಲೆ ಅದನ್ನು ಪುನಃ ರಿವರ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ನಮ್ಮ ದೇಹದ ಇಲ್ಲಿರುವಂಥ ಎನಾಮಲ್ ಅದು ರೀಜನ್ರೇಷನ್ ಪವರ್ ಇಲ್ಲ, ಅದು ಪುನಃ ಹುಟ್ಟುವುದಿಲ್ಲ. ನಾವು ಹುಳುಕಾದ ಪೋರ್ಷನನ್ನು ತೆಗೆದು ಅದಕ್ಕೆ ಫಿಲ್ಲಿಂಗ್ ಮಾಡ್ತೇವೆ ಹೊರತು, ರಿಪ್ಲೇಸ್ ಮಾಡ್ತೇವೆ ಹೊರತು ಅದು ಪುನಃ ಬರುವ ಹಾಗೆ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ತಾಯಂದಿರು ಗಮನಿಸಬೇಕು, ಮಕ್ಕಳ ಹಲ್ಲು ಶಾಶ್ವತ ಹಲ್ಲಿನಷ್ಟೇ ಭಾಳ ಇಂಪಾರ್ಟೆಂಟು. ಅದು ಇನ್ನೊಂದು, ಅದು ಬಿದ್ದು ಹೋಗೋ ಸಮಯಕ್ಕೆ ಬೀಳಬೇಕು. ಈಗ ಒಂದು ಹಲ್ಲು 10 ವರ್ಷಕ್ಕೆ ಹೋಗಬೇಕಂತ ಇದ್ದರೆ ಹಿಂದುಗಡೆ ಹಲ್ಲು ಅದು ಅದಕ್ಕಿಂತ ಮೊದಲು ಬಿದ್ದು ಹೋದರೆ ಮುಂದೆ ಬರುವ ಹಲ್ಲು ಇದರ ಜಾಗದಲ್ಲಿ ಬಂದು ಓರೆಕೋರೆ ಹಲ್ಲು, ವಕ್ರದಂಥ ಸಮಸ್ಯೆಗಳು ಕಾಡಬಹುದು. ಈ ಕಾರಣದಿಂದ ಬೆಸ್ಟ್ ಸ್ಪೇಸ್ ಮೈಂಟೈನರ್, ಹಲ್ಲಿನ ಜಾಗವನ್ನು ಉಳಿಸಿಕೊಳ್ಳಲಿಕ್ಕೆ ಹಲ್ಲು ವೆರಿ ವೆರಿ ಇಂಪಾರ್ಟೆಂಟ್. ಹೇಗಾದರೂ ಬಿದ್ದು ಹೋಗುವ ಹಲ್ಲು, ಹಲ್ಲು ಅನ್ನೋ ಧೋರಣೆಯನ್ನು ಬಿಟ್ಟು ಪ್ರತಿ 6 ತಿಂಗಳಿಗೊಮ್ಮೆ ದಂತವೈದ್ಯರ ಬಳಿ ಹೋಗಿ ಎಲ್ಲ ಸಮಸ್ಯೆಗಳನ್ನು ತೆರೆದುಕೊಂಡ್ರೆ ವೈದ್ಯರು ಚಿಕಿತ್ಸೆ ನೀಡಿ ಹಲ್ಲನ್ನು ಅದು ಇರುವಲ್ಲಿವರೆಗೆ 10 ವರ್ಷದವರೆಗೆ ಬರುವ ರೀತಿಯಲ್ಲಿ ಅದನ್ನು ಕಾಪಾಡಿಕೊಂಡ್ರೆ ಮಾನಸಿಕ ಡೆವಲಪ್ಮೆಂಟ್, ದೈಹಿಕ ಡೆವಲಪ್ಮೆಂಟಿಗೆ ಪೂರಕವಾಗಿ ಮುಂದೆ ಬರುವ ಹಲ್ಲುಗಳಿಗೂ ಸಹ ಒಂದು ರೀತಿಯ ಒಳ್ಳೆಯ ವಾತಾವರಣನ ಸೃಷ್ಟಿಸ್ತದೆ. ಇನ್ನೊಂದು ವಿಚಾರ, ಮುಂದುಗಡೆ ಹಲ್ಲು ಅದು ಬೀಳುವ ಸಾಮಾನ್ಯವಾಗಿ ಮುಂದುಗಡೆ ಹಲ್ಲು, ಮೇಲ್ಗಡೆ ಹಲ್ಲು, ಇನ್ಸೈಸರ್ಸ್ ಅಂತ ಏನು ಹೇಳ್ತೇವೆ, ಅದು 7 ವರ್ಷಕ್ಕೆ 7.5 ವರ್ಷಕ್ಕೆ ಬರುವಂಥದ್ದು. ಕೆಲವೊಮ್ಮೆ ಏನಾಗ್ತದೆ, ತಾಯಂದಿರು ಮಕ್ಕಳಿಗೆ ರಾತ್ರಿ ಮಲಗುವಾಗ ಈ ಬಾಟ್ಲಲ್ಲಿ ಹಾಲು ಕೊಡುವಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತಾರೆ. ಈ ರೀತಿ ಮಾಡಿದರೆ 2-3 ವರ್ಷಕ್ಕಾಗುವಾಗ ಮಕ್ಕಳ ಹಲ್ಲೆಲ್ಲ ಹಾಳಾಗಿ ಹೋಗ್ತದೆ. ಬೇಬಿ ಬಾಟಲ್ ಕೇರಿಸ್ ಅಂತ ಹೇಳ್ತೇವೆ, ಕೇರಿಸ್ ಸಿಂಡ್ರೋಮ್, ಬೇಬಿ ಬಾಟಲ್ ಕೇರಿಸ್ ಸಿಂಡ್ರೋಮ್. ರಾತ್ರಿ ಮಲಗುವಾಗ ತಾಯಂದಿರು ಮಕ್ಕಳ ಬಾಯಲ್ಲಿ ಇದು ಬಾಟ್ಲಿನಲ್ಲಿ ಹಾಲು ಹಾಕಿ ಕೊಡುವಂಥದ್ದು. ಈ ರೀತಿ ಮಾಡಿದ ಕೂಡಲೇ ಹಲ್ಲು ಹಾಳಾಗ್ತದೆ. 7 ವರ್ಷಕ್ಕೆ ಹೋಗಬೇಕಾದ ಹಲ್ಲು 3 ವರ್ಷಕ್ಕೆ ಹೋದರೆ ಅಲ್ಲಿ ಬರುವ ಹಲ್ಲು, ಅಲ್ಲಿ ಜಾಗಗಳು ಮಾಂಸ ತುಂಬಿಕೊಂಡು 7.5 ವರ್ಷಕ್ಕೆ ಬರಲ್ಲ, ಲೇಟ್ ಆಗ್ತದೆ. ಹಲ್ಲು ಬರುವ ಸಮಯಕ್ಕೆ ಬರಲಿಲ್ಲ ಅಂದರೆ ಮತ್ತು ಬೇರೆ ಎಲ್ಲ ಹಲ್ಲುಗಳಿಗೂ ತೊಂದರೆ ಆಗ್ತದೆ. ಹೀಗೆ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳು ಮುಂದೆ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತಂದು ಕೊಡುತ್ತದೆ. ಇದನ್ನು ಪೋಷಕರು ಗಮನಿಸಿದರೆ ಹೆಚ್ಚಿನ ಎಲ್ಲ ದಂತ ಸಂಬಂಧಿ ರೋಗಗಳನ್ನು ತಡೆಗಟ್ಟಿ ಮತ್ತು ಮಗುವಿನ ಬೆಳವಣಿಗೆಗೆ ಪೂರಕವಾದ ವ್ಯವಸ್ಥೆಯನ್ನು ಮಾಡಲಿಕ್ಕಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಸಾಮಾನ್ಯವಾಗಿ ಮಕ್ಕಳಿಗೆ ತಿನ್ನಿಸಿದ ಮೇಲೆ ಅವರನ್ನು ಬಾಯಿ ಮುಕ್ಕಳಿಸುವಂತಹ ಪದ್ಧತಿ ನಮ್ಮಲ್ಲಿ ತುಂಬ ಕಡಿಮೆ. ಅದರಲ್ಲೂ ಗ್ರಾಮೀಣ ಪರಿಸರದಲ್ಲಂತ ಅದು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ರಾತ್ರಿ ಊಟ ಆದ ಮೇಲೂ ಕೂಡ ಅಷ್ಟೇ, ರಾತ್ರಿ ಊಟ ಆಗಿ ಮಲಗುವಾಗ ನೀವು ಹೇಳಿದಾಗೆ ಹಾಲು ಕುಡಿದು ಇನ್ನೊಂದು ಏನಾದರೂ ಕುಡಿದು ಮಲಗ್ತಾರೆ ಅಂತ ಹೇಳ್ತಾರೆ. ಅವರನ್ನು ಬಾಯಿ ಮುಕ್ಕಳಿಸಿ ಮಲಗಿ ಅಥವಾ ಹಲ್ಲುಜ್ಜಿ ಮಲಗಿ ಅಂತ ಹೇಳುವಂಥ ವಾಡಿಕೆ ಈಗಲೂ ನಮ್ಮಲ್ಲಿ ತುಂಬ ಕಡಿಮೆ ಅಂತ ಹೇಳ್ಬೋದು. ಇದಕ್ಕೇನು ಹೇಳ್ತೀವಿ? ಅದು ಸಹ ಸರಿಯಾದಂಥ ವಿಚಾರ. ಏನಂದರೆ ಈಗಿನ ಕಾಲದಲ್ಲಿ ತಂದೆ ತಾಯಂದಿರು ಹೆಚ್ಚಿನ ಬ್ಲೇಮ್ ತಂದೆ ತಾಯಂದಿರ ಮೇಲೆ ಕೊಡಬೇಕಾಗತ್ತೆ. ಯಾಕೆಂತ ಹೇಳಿದರೆ, ಒಂದು ಮಗು ಅತ್ತಾಗ, ನಾನು ತುಂಬ ಬಾರಿ ನೋಡಿದ್ದೇನೆ, ಮಗು ರಾತ್ರಿ ಹೊತ್ತು ಮಲಗುವುದಿಲ್ಲ, ಅತ್ತಾಗ ಮಗುವಿಗೆ ಒಂದು ಲೇಸ್ ಪ್ಯಾಕೆಟ್ ಕೊಡುವಂಥದ್ದು. ಆ ಮಗುವನ್ನು ಲೇಸ್ ಬಾಯಿಗೆ ಹಾಕ್ಕೊಂಡು ಜಗಿತಾ ಅಲ್ಲೇ ನಿದ್ದೆಗೆ ಹೋಗ್ತಾನೆ, ಚಾಕ್ಲೇಟ್ ಬಾಯಿಗೆ ಹಾಕಿ ಬಿಡುವ, ಅಲ್ಲೇ ನಿದ್ರೆ ಮಾಡೋದು. ಹಾಗೆ ಮಾಡಿದಾಗ ಏನಾಗತ್ತೆ, ನಾವು ಏನು ಚಾಕ್ಲೇಟ್ ಕೊಡ್ತೇವೆ ಅದರಿಂದ ಅಲ್ಲಿ ಅಸಿಡಿಕ್ ಎನ್ವೈರ್ನ್ಮೆಂಟ್ ಉಂಟು ಮಾಡಿಕೊಂಡು ಅಲ್ಲಿ ಬ್ಯಾಕ್ಟೀರಿಯಾಗಳು ತನ್ನ ಕಾರ್ಯವೈಖರಿಯನ್ನು ಶುರು ಮಾಡಿಕೊಳ್ತದೆ. ಈ ಅಂಟು ಪದಾರ್ಥಗಳಿರುವಂಥದ್ದು, ಈ ಜಂಕ್ ಫುಡ್ಗಳನ್ನೆಲ್ಲ ಮಕ್ಕಳಿಗೆ ಕೊಡಲೇಬಾರ್ದು. ಯಾವಾಗಾದ್ರೊಮ್ಮೆ ಕೊಟ್ಟ ಕೂಡಲೇ ಚೆನ್ನಾಗಿ ಬಾಯಿ ಮುಕ್ಕಳಿಸೋದು ಅಥವಾ ಹಲ್ಲುಜ್ಜುವುದನ್ನು ಮಾಡಿದರೆ ಹಲ್ಲಿನ ಸಂಬಂಧಿ ರೋಗಗಳನ್ನು ತಡೆಗಟ್ಬೋದು. ಇದನ್ನು ಪೋಷಕರು ಅರ್ಥ ಮಾಡಿಕೊಳ್ಳಿಲ್ಲ ಅಂದರೆ ನಿರಂತರವಾಗಿ ದಂತಕ್ಷಯ ಆಗ್ತದೆ, ಹುಳುಕಾಗ್ತದೆ, ನೋವು ಬರ್ತದೆ, ಮತ್ತು ಪದೇ ಪದೇ ದಂತವೈದ್ಯರ ಬಳಿ ಹೋಗುವಂಥದ್ದು. ಇದೆಲ್ಲ ತೊಂದರೆಗಳಿಗಿಂತ ಸಣ್ಣ ಸಣ್ಣ ವಿಚಾರಗಳಿಗೆ ಹೆಚ್ಚು ಗಮನ ಕೊಟ್ಟರೆ ಮುಂದೆ ಬರುವ ಸಮಸ್ಯೆಗಳನ್ನು ಬಹಳ ಸುಲಭವಾಗಿ ತಡೆಗಟ್ಬೋದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಮಾತಿದೆ, ರಾತ್ರಿ ಆಗುವಾಗ ಎಲ್ಲ ಏನು ಹಸುರೆ ಕಾಟಗಳಿದೆ ಅದೆಲ್ಲ ವಿಜೃಂಭಿಸ್ತೇವೆ ಅಂತ ಹೇಳ್ತೇವೆ. ಯಕ್ಷಗಾನದ ಶೈಲಿಯಲ್ಲಿ ಹೇಳುವುದಿದ್ದರೆ ರಾತ್ರಿ ಅಂತ ಹೇಳಿದರೆ ಅದು ಹಸುರರ ದಿನ, ಅವರಿಗೆಲ್ಲ ರಾತ್ರಿ ಎಚ್ಚರಿಕೆ ಆಗುವಂಥ. ಹೌದು, ಬಾಯಿ ಅಂದರೆ ಕವಿಗಳು ಹೇಳ್ತಾರೆ ಬ್ಯಾಕ್ಟೀರಿಯಾಗಳ ಗುಂಡಿ ಅಂತೇಳಿ. ಬಾಯಿನಲ್ಲಿ ಏನಿಲ್ಲ ಅಂದರೂ ಸಾಧಾರಣ ಹತ್ತಿರ 1 ಲಕ್ಷದಷ್ಟು ಬ್ಯಾಕ್ಟೀರಿಯಾಗಳಿದೆ, ಬೇರೆ ಬೇರೆ ಟೈಪ್ ಬ್ಯಾಕ್ಟೀರಿಯಾಗಳು. ಅದರಲ್ಲಿ ಹಸುರ ಬ್ಯಾಕ್ಟೀರಿಯಾಗಳು ಇರ್ಬೋದು, ದೈವಾಂಶ ಸಂಭೂತ ಬ್ಯಾಕ್ಟೀರಿಯಾಗಳು ಇರ್ಬೋದು. ಕೆಲವೊಂದು ಬ್ಯಾಕ್ಟೀರಿಯಾಗಳು ನಮ್ಮ ದೇಹಕ್ಕೆ ಅಗತ್ಯ. ಎಲ್ಲ ಬ್ಯಾಕ್ಟೀರಿಯಾಗಳು ಇವನ್ ಹಸುರರಲ್ಲಿ ಸಹ ಒಳ್ಳೆಯ ಹಸುರರು ಇದ್ದಾರೆ. ತಾವು ರಾಮಾಯಣ ತಗೊಂಡ್ರೆ ವಿಭೀಷಣ ಒಳ್ಳೆಯವರು ಇದ್ದಾರೆ, ಹಾಗೆ ಕೆಲವರು ರಾವಣರು ಇರ್ತಾರೆ. ಅದೇ ರೀತಿ ನಮ್ಮ ಬಾಯಿನಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಒಳ್ಳೆ ಬ್ಯಾಕ್ಟೀರಿಯಾಗಳು ಇದೆ, ಕೆಟ್ಟ ಬ್ಯಾಕ್ಟೀರಿಯಾಗಳು ಇದೆ. ಅದು ಏನಾಗ್ತದೆ ಅಂತ ಹೇಳಿದರೆ ನಾವು ಅದನ್ನು ಗುರುತಿಸುವುದು ನಮಗೆ ಕಷ್ಟ ಆಗ್ತದೆ. ನಾನು ಹೇಳೋದು ರಾತ್ರಿಯಲ್ಲಿ ಇದೆಲ್ಲ ವಿಜೃಂಭಿಸ್ತದೆ. ಹೌದು, ಈ ಕೆಟ್ಟ ಬ್ಯಾಕ್ಟೀರಿಯಾಗಳು ವಿಜೃಂಭಿಸಿದಾಗ
ನಮಗೇನಾಗ್ತದೆ ಮುಂದೆ ತೊಂದರೆಗಳು ಬರುವಂಥದ್ದು. ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಅವು ಅವಕಾಶವಾದಿಗಳು. ಯಾವಾಗ ನಮ್ಮ ದೇಹದ ರಕ್ಷಣಾ ಪ್ರಕ್ರಿಯೆ ಕುಸಿದ ಕೂಡಲೇ ಅವರು ತಮ್ಮ ಕೆಲಸಗಳನ್ನು ದೇಹದ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡ್ತದೆ, ಮತ್ತು ಬೇರೆ ಬೇರೆ ತೊಂದರೆಗಳಿಗೆ ಕಾರಣ ಆಗ್ತದೆ. ಒಂದು ರೀತಿಯಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮೊಳಗಿನ ಬ್ಯಾಕ್ಟೀರಿಯಾಗಳು ನಮ್ಮ ಆ ಒಂದು ಚೈತನ್ಯ ಶಕ್ತಿಯನ್ನು ಕುಗ್ಗಿಸ್ತವೆ ಅಂತ ಹೇಳ್ಬೋದು. ಹೌದು ಹೌದು ಹೌದು. ಈ ರೀತಿ ಮಾಡಿ ಈ ಬ್ಯಾಕ್ಟೀರಿಯಾಗಳು ನಮ್ಮ ಹಲ್ಲಿಗೆ ದಂತಕ್ಷಯಗಳನ್ನು ಉಂಟು ಮಾಡಿ ನಾವು ಬಹಳಷ್ಟು ತೊಂದರೆಗಳಿಗೆ ನಾವು ಕಾರಣೀಭೂತವಾಗ್ತದೆ. ಒಂದು ಸಿಂಪಲ್ ಹಲ್ಲು ಉಜ್ಜುವಂಥ ಪ್ರಕ್ರಿಯೆ ಅಥವಾ ಬಾಯಿ ಮುಕ್ಕಳಿಸುವ ಪ್ರಕ್ರಿಯೆಯಿಂದ ಹಲವಾರು ಬ್ಯಾಕ್ಟೀರಿಯಾಗಳನ್ನು ಬಾಯಿಯಿಂದ, ಈ ಅಸುರ ಬ್ಯಾಕ್ಟೀರಿಯಾಗಳನ್ನು ನಾವು ದೂರ ಮಾಡಿದರೆ ಬಹುಶಃ ಯಾವುದೇ ರೀತಿಯ ದಂತ ಸಂಬಂಧಿ ರೋಗಗಳು ಬರದಂತೆ ತಡೆಗಟ್ಟಬಹುದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆತ್ಮೀಯ ವೀಕ್ಷಕ ಬಂದವರೇ, ಬಾಯಿಯಲ್ಲಿ ಬ್ರಹ್ಮಾಂಡ ಎನ್ನುವಂತಹ ವಿಶೇಷ ಮಾತುಕತೆ ಕಾರ್ಯಕ್ರಮದಲ್ಲಿ ನಮ್ಮ ಬಾಯಿಯ ಆರೋಗ್ಯದಿಂದ ನಮ್ಮ ಹೇಗೆ ಭವಿಷ್ಯ ಒಳ್ಳೆಯದಾಗಬಹುದು ಎನ್ನುವಂತಹ ಆ ಒಂದು ಮಾತುಕತೆಯನ್ನು ನಾವು ನಡೆಸಿಕೊಡ್ತಾ ಇದ್ದೇವೆ. ಈ ಮಾತುಕತೆಯಲ್ಲಿ ಈ ಕಾರ್ಯಕ್ರಮವನ್ನು ನಮಗೆ ನಡೆಸಿಕೊಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಈ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ, ಡಾಕ್ಟ್ರೆ, ಮಕ್ಕಳ ಆರೋಗ್ಯದಿಂದ ಬಾಯಿಯ ಒಂದು ಹೇಗೆ ಸಂರಕ್ಷಣೆ ಮಾಡುವುದು ಮತ್ತು ದೊಡ್ಡವರ ಸಂರಕ್ಷಣೆ ಹೇಗೆ, ಬಾಯಿಯ ಮಹತ್ವ ಏನು ಎನ್ನುವಂಥ ಮಾತುಕತೆಯನ್ನು ನಾವು ನಡೆಸ್ತಾ ಇದ್ದೇವೆ. ಇದೀಗ ಈ ಬಾಯಿಯ ಆರೋಗ್ಯ ಅಂತ ಹೇಳುವಾಗ ಮಧುಮೇಹ ರೋಗಿಗಳು, ರಕ್ತದೊತ್ತಡ ರೋಗಿಗಳು, ಹಾಗೆಯೇ ಹೃದಯದ ಸಂಬಂಧಿ ಕಾಯಿಲೆಗಳು ಮತ್ತು ಗರ್ಭಿಣಿಯರಲ್ಲಿ ಈ ಬಾಯಿಯ ರಕ್ಷಣೆ ಮತ್ತು ಬಾಯಿಯ ಆರೋಗ್ಯದ ಮಹತ್ವ ಏನು? ನೋಡಿ, ಮಧುಮೇಹ ರೋಗಿಗಳು, ಈ ಡಯಾಬಿಟಿಸ್ ಅಂತ ಏನು ಹೇಳ್ತೇವೆ, ಅಂಥವರಲ್ಲಿ ಬಾಯಿ ಆರೋಗ್ಯದ ಬಗ್ಗೆ ವಿಶೇಷವಾದಂಥ ಗಮನವನ್ನು ಕೊಡಬೇಕಾಗತ್ತೆ. ಯಾಕಂತ ಹೇಳಿದರೆ ಇಂತಹ ರೋಗಿಗಳಲ್ಲಿ ಅವರ ದೇಹದ ರಕ್ಷಣಾ ಪ್ರಕ್ರಿಯೆ ಕುಸಿದಿರ್ತದೆ. ಆ ಸಂದರ್ಭಗಳಲ್ಲಿ ನಾವು ಈಗ ತಾನೇ ಹೇಳಿದ್ವಿ, ಬ್ಯಾಕ್ಟೀರಿಯಾಗಳೇನಿದೆ ಅವು ವಿಜೃಂಭಿಸಲಿಕ್ಕೆ ತೊಡಗುತ್ತದೆ. ಅಲ್ಲಿ ಮಧುಮೇಹ ರೋಗಿಗಳಲ್ಲಿ ಅಥೆರೋಸ್ಕ್ಲೆರೋಸಿಸ್ ಇರುವಂಥದ್ದು, ರಕ್ತದ ಸಪ್ಲೈ ಕಡಿಮೆ ಇರೋದು, ಪೂರೈಕೆ ಸರಿಯಾಗಿ ಇರುವುದಿಲ್ಲ, ಮತ್ತು ಆ ಜಾಗದಲ್ಲಿ ಬಾಯಿಯಲ್ಲಿ ಗಾಯ ಒಣಗುವುದು ತುಂಬ ನಿಧಾನ, ಮತ್ತು ಬಾಯಿಯಲ್ಲಿ ಗ್ಲೂಕೋಸ್ನ ಪ್ರಮಾಣವು ರಕ್ತದಲ್ಲಿ ಜಾಸ್ತಿ ಇರ್ತದೆ. ಇಂತಹ ಸಂದರ್ಭಗಳಲ್ಲಿ ಬಾಯಿಯಲ್ಲಿ ಗಾಯ ಆದಾಗ ಗಾಯ ಒಣಗುವುದು ಸಹ ತೊಂದರೆ, ಬಹಳ ಕಷ್ಟ, ನಿಧಾನವಾಗಿ ಆಗ್ತದೆ. ಈ ನಿಟ್ಟಿನಲ್ಲಿ ಈ ಡಯಾಬಿಟಿಸ್ ಇರುವಂಥ ರೋಗಿಗಳು ನಿರಂತರವಾಗಿ ದಂತವೈದ್ಯರ ಬಳಿ ಹೋಗಿ ತೋರಿಸಿಕೊಳ್ಳುವಂಥದ್ದು, ಪ್ರತಿ 6 ತಿಂಗಳಿಗೊಮ್ಮೆ ಹಲ್ಲು ಕ್ಲೀನ್ ಮಾಡಿಸಿಕೊಳ್ಳುವಂಥದ್ದು, ಅಥವಾ ಹೆಚ್ಚಿನವರಿಗೆ ಡಯಾಬಿಟಿಸ್ ಇರುವವರಿಗೆ ಬಾಯಿ ವಾಸನೆ ಅಂತ ಹೇಳುವ ಒಂದು ತೊಂದರೆ ಇರ್ತದೆ. ಯಾಕೆಂತ ಹೇಳಿದರೆ ಅಲ್ಲಿ ಅನೆರೋಬಿಕ್ ಬ್ಯಾಕ್ಟೀರಿಯಾಗಳು ಜಾಸ್ತಿ ವಿಜೃಂಭಿಸ್ತಾ ಇರ್ತದೆ. ಬಾಯಿ ಒಂದು ವಿಶಿಷ್ಟವಾದಂತಹ ಬಾಯಿ ಅಸೆಟೋನ್ ಬ್ರೆತ್ ಅಂತ ಹೇಳ್ತೇವೆ ನಾವು. ಸಾಮಾನ್ಯವಾಗಿ ಈ ಮಧುಮೇಹ ರೋಗಿಗಳು ಬಾಯಿ ತೆರೆದುಕೊಳ್ಳೆ ನಮ್ಗೆ ಗೊತ್ತಾಗತ್ತೆ, ನಾವು ಕೇಳ್ತೀವಿ ದಂತವೈದ್ಯರು, ನಿಮಗೆ ಡಯಾಬಿಟಿಸ್ ಇದೆಯಾ ಅಂತೇಳಿ. ಯಾಕೆಂದರೆ ಆ ಒಂದು ಸ್ಮೆಲ್ಲಿಂದಲೇ ನಮಗೆ ಕಂಡು ಹಿಡಿತೇವೆ. ಹೆಚ್ಚಿನ ಸಂದರ್ಭಗಳಲ್ಲಿ ರೆಗ್ಯುಲರ್ ದಂತ ಚಿಕಿತ್ಸೆಗೆ ಬಂದಾಗ ನಾವು ರೋಗಿಯ ಒಸಡಿನ ಕಂಡೀಷನ್, ಹಲ್ಲಿನ ಕಂಡೀಷನ್ ನೋಡಿ ನಿಮಗೆ ಡಯಾಬಿಟಿಸ್ ಇದೆ ಚೆಕ್ ಮಾಡಿ ಅಂತ ಹೇಳಿದಾಗ ಅವರಿಗೂ ಗೊತ್ತೇ ಇರೋದಿಲ್ಲ. ಹೌದಾ ಡಾಕ್ಟ್ರೆ ಅಂತ ಹೇಳಿ ಚೆಕ್ ಮಾಡಿದಾಗ ಅವರಿಗೆ ಶುಗರ್ 250 ಇರುವಂಥದ್ದು. ಒಂದು ವಿಶೇಷವಾದಂತಹ ಒಂದು ಕಂಡೀಷನ್ ಡಯಾಬಿಟಿಸ್ನಲ್ಲಿ ಒಸಡಿನ ಕಂಡೀಷನ್ ಇರ್ತದೆ. ಇವರು ನಿರಂತರವಾಗಿ ದಂತವೈದ್ಯರ ಬಳಿ ಹೋಗಬೇಕು, ಹಲ್ಲನ್ನು ಶುಚಿಗೊಳಿಸಬೇಕು, ಕೇರಿಸಿದರೆ ಅದನ್ನು ಸರಿಪಡಿಸ್ಕೊಳ್ಬೇಕು, ಇಲ್ಲವಾದರೆ ತೊಂದರೆ ಆಗ್ತದೆ. ಸೊ ಮಧುಮೇಹ ರೋಗಿಗಳಲ್ಲಿ ಹಲ್ಲಿನ ಆರೋಗ್ಯವನ್ನು ರೋಗ ಬರದಂತೆ ತಡೆದುಕೊಳ್ಳಲಿಕ್ಕೆ ಬಹಳ ಇಂಪಾರ್ಟೆಂಟ್. ಒಸಡಿ ಸಂಬಂಧಿ ರೋಗಗಳು ಬಹಳ ಜಾಸ್ತಿ ಇರುವಂಥದ್ದು ಮಧುಮೇಹ ರೋಗಿಗಳಲ್ಲಿ. ಇನ್ನು ರಕ್ತದೊತ್ತಡ ಇರುವಂಥ ರಕ್ತದೊತ್ತಡ ಇರುವ ರೋಗಿಗಳಿಗೆ ಕೆಲವೊಂದು ಔಷಧಿಗಳನ್ನು ಕೊಡ್ತಾರೆ ರಕ್ತದ ಒತ್ತಡವನ್ನು ಕಂಟ್ರೋಲ್ ಮಾಡೋಕ್ಕೆ. ನಿಫೆಡಿಪೈನ್ ಅಂತ ಇರ್ಬೋದು, ಅಮ್ಲೋಡಿಪಿನ್ ಅಂತ ಇರ್ಬೋದು. ಕೆಲವೊಂದು ನಿಫೆಡಿಪೈನ್ ಅಂತ ಹೇಳುವ ಒಂದು ಡ್ರಗ್ ಈ ಒಸಡುಗಳ ಹೆಚ್ಚು ಗಡ್ಡೆಯ ರೀತಿಯಲ್ಲಿ ಬೆಳೀಲಿಕ್ಕೆ ಕಾರಣ ಆಗ್ತದೆ. ಇಂತಹ ರೋಗಿಗಳಿಗೆ ನಾವು ಕೆಲವೊಮ್ಮೆ 10-15 ವರ್ಷಗಳಿಂದ ರಕ್ತದೊತ್ತಡಕ್ಕೆ ಮಾತ್ರೆ ತಗೊಳ್ಳೋರು ನಮ್ಮಲ್ಲಿ ಬಂದಾಗ ಹಲ್ಲುಗಳೇ ಕಾಣಿಸದ ರೀತಿಯಲ್ಲಿ ಒಸಡುಗಳು ಹಲ್ಲುಗಳ ಮೇಲ್ಭಾಗದಲ್ಲಿ ಬೆಳೆದಿರ್ತದೆ. ನಾವು ಅವರ ಹಿಸ್ಟ್ರಿ ತಗೊಂಡಾಗ, ಚರಿತ್ರೆಯನ್ನು ಕೇಳಿದಾಗ, ನಾನು ಈ ಥರ ಮಾತ್ರೆ ತಗೊಳ್ತಾ ಇದ್ದೀನಿ ಅಂತ ಹೇಳಿದಾಗ ನಮಗೆ ಗೊತ್ತಾಗ್ತದೆ. ಅಂತಹ ಔಷಧಿಗಳನ್ನು ನಾವು ನಿಲ್ಲಿಸಬೇಕು. ರೋಗಿಗಳಿಗೆ ಗೊತ್ತಿರೋದಿಲ್ಲ. ನಾವು ಹೇಳ್ತೀವಿ, ನೋಡಿ ನೀವು ಆ ಮೆಡಿಸಿನ್ ತಗೊಂಡ ಕಾರಣ ಸೈಡ್ ಇಫೆಕ್ಟ್ನಿಂದ ನಿಮ್ಮ ಒಸಡುಗಳು ಗಾತ್ರದಲ್ಲಿ ಹೆಚ್ಚು ಬೆಳೀತಾ ಇದೆ, ವೈದ್ಯರ ಬಳಿ ತೋರಿಸಿ ಬೇರೆ ಮಾತ್ರೆ ತಗೊಳ್ಳಿ ಅಂತೇಳಿ. ಮತ್ತು ಆ ಹೆಚ್ಚು ಬೆಳೆದಂತಹ ಈ ಜಿಂಜಾಯುವ ಏನು ಹೇಳ್ತೇವೆ, ಒಸಡುಗಳನ್ನು ಕತ್ತರಿಸಿ ಅದನ್ನು ಶೇಪಿಗೆ ತಂದು, ಒಸಡು ಎರ್ರಬಿರಿಯಾಗಿ ಬೆಳೆದರೆ ಅದರ ಸುತ್ತ ಆಹಾರ ಪದಾರ್ಥಗಳು ಸಿಕ್ಕಿ ಹಾಕಿಕೊಂಡು ಅಲ್ಲಿ ಬ್ಯಾಕ್ಟೀರಿಯಾಗಳು ವಿಜೃಂಭಿಸ್ತದೆ. ಸೊ ಇದನ್ನು ಸಹ ನಾವು ಮಾಡಬೇಕಾಗತ್ತೆ. ಇನ್ನು ಹೃದಯ ಸಂಬಂಧಿ ಕಾಯಿಲೆಗಳು, ಹಲ್ಲಿನ ಶುಚಿತ್ವವನ್ನು ಕಾಪಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಹೆಚ್ಚಿನ ಜನರಿಗೆ ಹಲ್ಲು ಕ್ಲೀನ್ ಮಾಡಿಸಬೇಕು ಅಂತ ಹೇಳೋ ಪರಿಕಲ್ಪನೆಯೇ ಇಲ್ಲ. ಒಂದು ಸಂಶೋಧನೆಯಿಂದ, ಲ್ಯಾನ್ಸೆಟ್ ಅಂತೇಳೋ ಒಂದು ಜರ್ನಲ್ ಇದೆ, ಬ್ರಿಟಿಷ್ ಮೆಡಿಕಲ್ ಅಸೋಸಿಯೇಷನ್ನದು. ಅದರ ಸಂಶೋಧನೆಯ ಪ್ರಕಾರ ಯಾರಿಗೆ ಹೃದಯಾಘಾತ ಆಗ್ತದೆ ಅವರಿಗೆ
ಯಾರ ಬಾಯಿ ಕ್ಲೀನ್ ಇಲ್ಲ ಅವರಿಗೆ 50% ಮಂದಿಗೆ ಹೃದಯಾಘಾತ ಆಗುವ ಸಾಧ್ಯತೆ ಹೆಚ್ಚಿದೆ ಅಂತೇಳಿ ಸಂಶೋಧನೆಗಳಿಂದ ಪ್ರೂವ್ ಆಗಿದೆ. ಸೊ ನಿಮ್ಮ ಬಾಯಿ ಕ್ಲೀನ್ ಆಗಿಲ್ಲ ಅಂದರೆ, ನಿಮ್ಮ ಬಾಯಿಯ ಸುತ್ತ ಪಾಚಿ ಕಟ್ಟಿದ್ದಲ್ಲಿ, ಗಾರೆ ಕಟ್ಟಿಕೊಂಡಿದ್ದಲ್ಲಿ, ಆ ಪ್ಯಾಚಿಗಳಲ್ಲಿ ಡೆಂಟಲ್ ಪ್ಲಾಕ್ ಅಂತ ಹೇಳ್ತೀವಿ, ಡೆಂಟಲ್ ಕ್ಯಾಲಿಕ್ಯುಲಸ್, ಅಲ್ಲಿ ಲಕ್ಷಾಂತರ ಬ್ಯಾಕ್ಟೀರಿಯಾಗಳಿರುತ್ತೆ. ಈ ಬ್ಯಾಕ್ಟೀರಿಯಾಗಳು ನೇರವಾಗಿ ನಮ್ಮ ಹೃದಯಾಘಾತಕ್ಕೆ ಕಾರಣ ಆಗ್ತದೆ ಅಂತ ಸಂಶೋಧನೆಗಳಿಂದ ಸಾಬೀತಾಗಿದೆ. ಈ ನಿಟ್ಟಿನಲ್ಲಿ ನಾನು ಹೇಳೋದಿಷ್ಟೇ, ನಿಮಗೆ ಹೃದಯಾಘಾತ ಆಗೋದು ಬೇಡ ಅಂತೇಳಿ ಆದರೆ ರೆಗ್ಯುಲರಾಗಿ ದಂತವೈದ್ಯರ ಬಳಿ ಹೋಗಿ ಹಲ್ಲಿನ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಹಲ್ಲು ಕ್ಲೀನ್ ಮಾಡಿಸ್ತಾ ಇರಿ 6 ತಿಂಗಳಿಗೊಮ್ಮೆ. ಆವಾಗ ಬಾಯಲ್ಲಿರೋ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆಯಾಗಿ ನಿಮಗೆ ಹೃದಯಾಘಾತ ಆಗುವ ಸಾಧ್ಯತೆ 50% ಕಡಿಮೆ ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ವೆರಿ ಸಿಂಪಲ್ ರೀಸನ್, ದಂತವೈದ್ಯರ ಬಳಿ ಹೋಗಿ ಹಲ್ಲು ಕ್ಲೀನ್ ಮಾಡಿಸ್ಕೊಂಡ್ರೆ ಹೃದಯಾಘಾತ ಕಡಿಮೆ ಆಗ್ತದೆ. ಅಫ್ಕೋರ್ಸ್ ಅದರ ಜೊತೆಗೆ ನೀವು ನಮ್ಮ ಆಹಾರ ಪದ್ಧತಿ, ಫಿಸಿಕಲ್ ಫಿಟ್ನೆಸ್ ಎಲ್ಲವನ್ನ ಕಾಪಾಡಿಕೊಳ್ಬೇಕು. ಇದನ್ನು ಸಹ ಒಂದು ಸಿಂಪಲ್ ಸ್ಟೆಪ್ ಮಾಡಿದರೆ ಹೃದಯಾಘಾತ ತಪ್ಪಿಸಲಿಕ್ಕೆ ಸಾಧ್ಯ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ನಮಗೆಲ್ಲ ಗೊತ್ತೇ ಇದೆ. ಮುಂದೆ ಬರುವಂಥ ದೊಡ್ಡ ದೊಡ್ಡ ರೋಗಗಳನ್ನು ಸಣ್ಣ ಸಣ್ಣ ಸ್ಟೆಪ್ಗಳಿಂದ ನಾವು ತಡೆಗಟ್ಟಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇನ್ನು ಗರ್ಭಿಣಿಯರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಹಾರ್ಮೋನುಗಳು ಏನು ರಸದೂತಗಳು ಅಂತ ಹೇಳ್ತೇವೆ, ಈ ತಾಯಿಯ ಹೊಟ್ಟೆಯಲ್ಲಿ ಮಗು ಬೆಳೆಯುತ್ತಿರುವಾಗ ಮಗುವಿನ ಬೆಳವಣಿಗೆಗೆ ಪೂರಕವಾದಂಥ ರಸದೂತಗಳು ದೇಹದಲ್ಲಿ ಸ್ರವಿಸಲ್ಪಡ್ತದೆ. ಆವಾಗ ಬಹಳಷ್ಟು ಚೇಂಜಸ್ಗಳು ತಾಯಿಯ ದೇಹದಲ್ಲಿ ಆಗ್ತದೆ. ಸೊ ಅದೇ ಚೇಂಜಸ್ಗಳು ಬಾಯಿನಲ್ಲಿ ಸಹ ಕಂಡುಬರ್ತದೆ. ಗರ್ಭಿಣಿಯರಲ್ಲಿ ಒಸಡುಗಳು ಕೆಂಪಗಾಗಿರ್ತದೆ, ಒಸಡುಗಳ ಉರಿಯೂತ ಇರ್ತದೆ, ಒಸಡುಗಳಲ್ಲಿ ಸಣ್ಣ ಸಣ್ಣ ಗೆಡ್ಡೆಗಳು, ಪ್ರೆಗ್ನೆನ್ಸಿ ಗ್ರ್ಯಾನುಲೋಮ್ ಅಂತ ಹೇಳ್ತೇವೆ. ಈ ರೀತಿಯಂಥ ಒಂದು ಬಾಯಿ ಒಸಡಲ್ಲಿ ರಕ್ತ ಬರುವಂಥದ್ದು, ಬಾಯಿ ವಾಸನೆ ಬರುವಂಥದ್ದು, ಇಂಥ ಎಲ್ಲ ಸಂದರ್ಭಗಳಲ್ಲಿ ಗರ್ಭಿಣಿ ಹೆಂಗಸರಲ್ಲಿ ಕಂಡುಬರ್ತದೆ. ಸೊ ಗರ್ಭಿಣಿ ಹೆಂಗಸರಿಗೆ ನಾವು ರೆಗ್ಯುಲರ್ ಆಗಿ ಮೌತ್ ವಾಶ್ಗಳನ್ನು ಪ್ರಿಸ್ಕ್ರೈಬ್ ಮಾಡ್ತೇವೆ. ಯಾಕೆಂದರೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕುಂಠಿತಗೊಳಿಸಲಿಕ್ಕೆ. ಮತ್ತು ಕೆಲವೊಂದು ವಿಶೇಷವಾದ ಟೂತ್ ಪೇಸ್ಟ್ಗಳನ್ನು ನಾವು ಕೊಡ್ತೇವೆ, ಒಸಡಿನಲ್ಲಿ ರಕ್ತ ಬರಬಾರ್ದು ಅಂತ, ಬಾಯಿ ವಾಸನೆ ಬರಬಾರ್ದು ಅಂತೇಳಿ. ಸೊ ಈ ರೀತಿ ಮಾಡಿ ರೆಗ್ಯುಲರ್ ಆಗಿ ಕ್ಲೀನಿಂಗ್ ಮಾಡಿಸ್ಕೊಂಡು ಗರ್ಭಿಣಿ ಸ್ತ್ರೀಯರಲ್ಲೂ ಸಹ ಬಾಯಿಯ ಆರೋಗ್ಯಕ್ಕೆ ಹೆಚ್ಚು ವಿಶೇಷವಾದಂಥ ಪ್ರಾಮುಖ್ಯತೆಯನ್ನು ಕೊಟ್ಟು ಯಾವುದೇ ರೀತಿ ತೊಂದರೆಗಳಾಗದಂತೆ ನಾವು ಎಚ್ಚರ ವಹಿಸ್ತೇವೆ. ಮತ್ತು ಕೆಲವೊಮ್ಮೆ ಗರ್ಭಿಣಿ ಸ್ತ್ರೀಯರಲ್ಲಿ ಆ ಸಂದರ್ಭಗಳಲ್ಲಿ ರಕ್ತದೊತ್ತಡ ಜಾಸ್ತಿ ಆಗ್ತದೆ, ಡಯಾಬಿಟಿಸ್ ಬರುವ, ಪ್ರೆಗ್ನೆನ್ಸಿ ಡಯಾಬಿಟಿಸ್ ಅಂತ ಹೇಳ್ತೇವೆ, ಅದು ಸಹ ಬರುವ ಸಾಧ್ಯತೆ ಇರ್ತದೆ. ಈ ಎಲ್ಲ ಸಂದರ್ಭಗಳಲ್ಲಿ ದೇಹದ ರಕ್ಷಣಾ ಪ್ರಕ್ರಿಯೆಯು ಕುಸಿದಿರ್ತದೆ ಮತ್ತು ಬ್ಯಾಕ್ಟೀರಿಯಾಗಳಿಗೆ ಪೂರಕವಾದ ವಾತಾವರಣ ಇರ್ತದೆ. ಇಂತಹ ಸಂದರ್ಭಗಳಲ್ಲಿ ರೋಗಿಗಳಿಗೆ ತಿಳಿ ಹೇಗೆ ಹಲ್ಲುಗಳನ್ನು ಶುಚಿಗೊಳಿಸಿ ಕ್ಲೀನ್ ಮಾಡಿಸಿ ಆದಷ್ಟು ರೋಗ ಬರದಂತೆ ಪೂರಕವಾದ ವ್ಯವಸ್ಥೆಯನ್ನು ಮಾಡಿ ರೋಗಿಗಳಿಗೆ ತಿಳಿ ಹೇಳಿ ಜಾಗೃತಿ ಮೂಡಿಸೋ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಹಾಗೆ ಮಾಡಿದರೆ ಒಂದು ಸುಂದರವಾದಂಥ ಶುಚಿತ್ವ ಇರುವಂಥ ಬಾಯಿಯನ್ನು ನಾವು ಕ್ರಿಯೇಟ್ ಮಾಡಿದರೆ ಯಾವುದೇ ರೋಗ ಬರಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಮ್ಮ ದೇಹವನ್ನು ಹೇಗೆ ನಾವು ಪ್ರತಿನಿತ್ಯ ಸ್ನಾನ ಮಾಡಿ ಶುದ್ಧ ಮಾಡ್ತೇವೆ, ಅದೇ ರೀತಿ ನಮ್ಮ ಬಾಯಿಯನ್ನು ಕೂಡ ಶುದ್ಧವಾಗಿ ಇಟ್ಟುಕೊಳ್ಳೋದು ಅಷ್ಟೇ ಅಗತ್ಯ ಅನ್ನುವಂತಹ ಒಂದು ಮಾಹಿತಿಯನ್ನು ನೀವು ಹೇಳ್ತಾ ಇದ್ದೀರಿ. ಉದಾಹರಣೆಗೆ ಡಯಾಬಿಟಿಸ್ ಆಗಲಿ, ರಕ್ತದೊತ್ತಡ ಆಗಲಿ, ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳಾಗಲಿ, ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರಿಗಾಗಲಿ ಬಾಯಿಯ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಂಡ್ರೆ ಎಲ್ಲ ರೋಗಗಳನ್ನು ಅರ್ಧಕ್ಕಿಂತ ಹೆಚ್ಚು ತಡೆಗಟ್ಟಬಹುದು ಅನ್ನುವಂತಹದ್ದು ಖಂಡಿತ. ಹೆಚ್ಚಿನ ಎಲ್ಲ ರೋಗಗಳನ್ನು ಎಲ್ಲ ವೈದ್ಯರು ಹೇಳುವುದಷ್ಟೇ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ರೋಗ ಬಂದ ಮೇಲೆ ಅದರ ಮಾಡುವ ಚಿಕಿತ್ಸೆಗಿಂತ ರೋಗ ಬರದಂತೆ ತಡೆಗಟ್ಟುವುದರಲ್ಲಿ ಜಾಣತನ ಇದೆ. ನಾವು ದಂತವೈದ್ಯರು, ನಮಗೂ ಒಂದು ಸಾಮಾಜಿಕ ಹೊಣೆಗಾರಿಕೆ ಅಂತ ಇದೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೇವೆ. ಹಿಂದಿನ ಕಾಲದಲ್ಲಿ ದಂತವೈದ್ಯರು ಅಂದರೆ ಬರೀ ಹಲ್ಲು ಕೀಳುವವರು ಅಂತ ಇತ್ತು. ಈಗ ಹಾಗೆಲ್ಲ, ನಾವು ನಮ್ಮ ಬಳಿ ಬೇಕಾದಷ್ಟು ದಂತವೈದ್ಯರಿದ್ದಾರೆ. ರೋಗಿಗಳು ನಮ್ಮ ಬಳಿ ಬಂದಾಗ ನಾವು ಹಲ್ಲನ್ನು ಕೂಡಿಸಿ ಬೇರೆ ಎಲ್ಲವನ್ನು ನೋಡ್ತೇವೆ, ಹಲ್ಲನ್ನು ಮಾತ್ರ ನೋಡೋ ಪ್ರಶ್ನೆ ಇಲ್ಲ. ಹಲ್ಲಿನ ಸುತ್ತ ಇರುವಂಥ ಎಲ್ಲ ಪಾಚಿಗಟ್ಟಿರೋದನ್ನು ಅದನ್ನು ನೋಡಿ ಈ ಥರ ತೊಂದರೆ ಇದೆ ಹೇಳ್ತೀವಿ. ಮತ್ತು ಯಾವುದಾದ್ರು ವೈಟ್ ಪ್ಯಾಚಸ್, ರೆಡ್ ಪ್ಯಾಚಸ್, ಯಾವುದಾದ್ರು ಗಡ್ಡೆಗಳು ಬೆಳೆದಿದ್ದರೆ, ಯಾವುದಾದ್ರು ಹುಣ್ಣುಗಳಿದ್ದರೆ ಬಾಯಿಯನ್ನು ಸಂಪೂರ್ಣವಾಗಿ ಪರೀಕ್ಷಿಸಿ ರೋಗಿಗಳಿಗೆ ತಿಳಿ ಹೇಳುವುದು ನಮ್ಮ ಧರ್ಮ. ಅದು ರೋಗಿಗಳಿಗೆ ಬಂದಾಗ ಹಲ್ಲು ನೋವು ಬಂದಾಗ ಹಲ್ಲು ಕಿತ್ತು ಬಿಸಾಕೋದು, ಹಲ್ಲು ಕಿತ್ತು ತೆಗೆಯುವಂಥದ್ದು ಅದು ನಮ್ಮ ಕರ್ಮನೇ, ಅದು ನಾವು ಮಾಡಬೇಕಾದಂಥ ಕೆಲಸನೇ. ಅದರ ಜೊತೆಗೆ ನಮಗೆ ಒಂದು ಸಾಮಾಜಿಕ ಹೊಣೆಗಾರಿಕೆ ಇದೆ. ಒಬ್ಬ ಸ್ಮೋಕರೇ ಬಂದಿದ್ದರೆ ಅಥವಾ ಒಬ್ಬ ಗುಟ್ಕಾ ತಿನ್ನೋನು ಬಂದಿದ್ದರೆ ಈ ಚಿಕಿತ್ಸೆ ಮಾಡುವುದರ ಜೊತೆಗೆ, ನೋಡಪ್ಪ ನೀನು ಈ ಥರ ಗುಟ್ಕಾ ತಿಂದರೆ ನಾಳೆ ನಿನಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ, ಅವನನ್ನು ಹೆದರಿಸುವುದಲ್ಲ, ಅವನನ್ನು ಎಜುಕೇಟ್ ಮಾಡುವಂಥದ್ದು, ಎಚ್ಚರಿಸುವುದು, ಅವನ ಭವಿಷ್ಯವನ್ನು ನಾವು ಸುಧಾರಿಸುವುದು. ಈ ರೀತಿ ನಾವು ಹೇಳಿದರೆ ಅದು ನಾವು ವೈದ್ಯರಾದ ಮೇಲೆ ಈ ನಮ್ಮ ಸಾಮಾಜಿಕ ಹೊಣೆಗಾರಿಕೆಯನ್ನು ನಾವು ನಿಭಾಯಿಸಿದರೆ ಬಹುಶಃ ಒಂದು ಸುಂದರವಾದಂಥ ಒಂದು ಸದೃಢವಾದಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.
ಅಂತೂ ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳಿ. ಹೌದು ಹೌದು. ನಾವು ನಮ್ಮದಾದಂತಹ ನಿಯಂತ್ರಣದಲ್ಲಿದ್ದುಕೊಂಡು ನಮ್ಮ ಬಾಯಿಯನ್ನು, ನಮ್ಮ ಹಲ್ಲುಗಳನ್ನು ಕಾಲ ಕಾಲಕ್ಕೆ ಅನುಗುಣವಾಗಿ, ನೀವು ಹೇಳಿದಕ್ಕೆ ವರ್ಷಕ್ಕೆ ಕನಿಷ್ಠವಾದರೂ 2 ಬಾರಿ ಹೌದು ಹೌದು ಅದನ್ನು ನಾವು ದಂತ ವೈದ್ಯರಿಗೆ ತೋರಿಸಿ ಅದನ್ನು ಸರಿಯಾಗಿ ರಕ್ಷಿಸಿಟ್ಟುಕೊಂಡ್ರೆ ಎಲ್ಲ ರೋಗಗಳಿಂದ ನಾವು ಮುಂಜಾಗ್ರತೆಯನ್ನು ವಹಿಸಿಕೊಂಡಾಗ ಆಗ್ತದೆ ಎನ್ನುವಂತಹ ಮಾಹಿತಿಯನ್ನು ತಾವು ಈ ಕಾರ್ಯಕ್ರಮದಲ್ಲಿ ಕೊಡ್ತಾ ಇದ್ದೀವಿ. ಹೌದು ಹೌದು ಹೌದು. ನೋಡಿ, ನಾವು ನಮ್ಮ ಆಹಾರ ಸೇವಿಸುವ ಪ್ರಕ್ರಿಯೆ ಮತ್ತು ನಮ್ಮ ಜೀವನ ಶೈಲಿ ಪ್ಲಸ್ ನಮ್ಮ ಬೇರೆ ಎಲ್ಲ ವಿಚಾರಗಳು ಸಹ ನಮ್ಮ ಆರೋಗ್ಯದ ಮೇಲೆ ವಿಶೇಷವಾದ ಪರಿಣಾಮವನ್ನು ಬೀಳುತ್ತದೆ. ದೈಹಿಕ ಫಿಟ್ನೆಸ್ ವೆರಿ ಇಂಪಾರ್ಟೆಂಟ್. ದೇಹದ ಆರೋಗ್ಯಕ್ಕೂ ಬಾಯಿಯ ಆರೋಗ್ಯಕ್ಕೂ ಎಲ್ಲದಕ್ಕೂ ವೆರಿ ಇಂಪಾರ್ಟೆಂಟ್ ದೈಹಿಕ ಫಿಟ್ನೆಸ್, ಫಿಸಿಕಲ್ ಫಿಟ್ನೆಸ್. ಮತ್ತು ತಿನ್ನುವ ಆಹಾರ ತಿನ್ನುವುದು ಈಗಿನ ಕಾಲದಲ್ಲಿ 2 ರೀತಿಯ ಜನರಿದ್ದಾರೆ, ತಿನ್ನಲಿಕ್ಕಾಗಿ ಹುಟ್ಟಿದವರು ಮತ್ತು ಬದುಕಲಿಕ್ಕಾಗಿ ತಿನ್ನುವವರು ಅಂತೇಳಿ. ಸೊ ನಾವು ತಿನ್ನಲಿಕ್ಕಾಗಿ ಹುಟ್ಟಿದರೆ ನಮಗೆಲ್ಲ ರೋಗಗಳು ಬರ್ತದೆ. ಈಗ ತಾನೇ ಹೇಳಿದ್ರಿ, ಊಟ ಬಲ್ಲವನಿಗೆ ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತೇಳಿ. ಸೊ ನಾವು ಬದುಕಲಿಕ್ಕಾಗಿ ತಿಂದರೆ ಎಲ್ಲ ರೋಗಗಳನ್ನು ತಪ್ಪಿಸ್ಬೋದು. ಈ ತಿನ್ನುವುದೇ ಒಂದು ರೋಗ. ಈ ಜಂಕ್ ಫುಡ್ಡು ಇರ್ಬೋದು, ಎಲ್ಲ ಬೇಡದನ್ನೆಲ್ಲ ತಿಂದರೆ ಬೇಡದ ರೋಗಗಳೆಲ್ಲ ಬರ್ತದೆ. ಬಾಯಿ ಆರೋಗ್ಯ ಹಾಳಾಗ್ತದೆ, ದೇಹದ ಆರೋಗ್ಯನೂ ಹಾಳಾಗ್ತದೆ. ಇತ್ತೀಚೆಗೆ ಒಂದು ನಾವು ವರದಿ ಕೇಳಿದ್ದೆವು, ನಮ್ಮ ಮಂಗಳೂರಲ್ಲಿ ಆದಂತಹ ಘಟನೆ. ಜಂಕ್ ಫುಡ್ಡನ್ನೇ ತಿಂದಂತಹ ಒಂದು ಹುಡುಗಿ, ಪ್ರೌಢಶಾಲೆಯ ಹುಡುಗಿ, ಆ ಜೀರ್ಣಾಂಗ ವ್ಯವಸ್ಥೆಯೇ ಕರಗಿ ಹೋಗಿ ತೀರಿ ಹೋದ ಒಂದು ದುರಂತ ಘಟನೆಯನ್ನು ನಾವು ಕೇಳಿದ್ದೇವೆ. ಹೌದೌದು. ಈ ಜಂಕ್ ಫುಡ್ಗಳು ಏನಾಗ್ತದೆ ಅಂತ ಹೇಳಿದರೆ ಬರೀ ಹಲ್ಲಿನ ಆರೋಗ್ಯಕ್ಕಲ್ಲ, ದೇಹದ ನಮ್ಮ ರಕ್ಷಣಾ ಪ್ರಕ್ರಿಯೆಯನ್ನೇ ಕುಸಿಯುವಂತೆ ಮಾಡ್ತದೆ. ನಮ್ಮ ಲಿವರ್ಗೆ ಡೇಂಜರ್ ಆಗ್ತದೆ, ನಮ್ಮ ಇಮ್ಯುನಿಟಿ ಲೆವೆಲನ್ನು ಕಡಿಮೆ ಆಗ್ತದೆ. ಅದರಲ್ಲಿರುವಂಥ ರಾಸಾಯನಿಕಗಳು, ಅದರಲ್ಲಿರುವಂಥ ಕೆಮಿಕಲ್ಗಳು ಕ್ಯಾನ್ಸರ್ ಕಾರಕ, ಅದರಲ್ಲಿರುವಂಥ ಪ್ರಿಸರ್ವೇಟಿವ್ಗಳು ಕ್ಯಾನ್ಸರ್ ಕಾರಕ, ಅದರಲ್ಲಿರುವಂಥ ಲವಣಗಳು ನಮ್ಮ ಹಲ್ಲಿಗೆ ಮಾರಕ ಅಂಥೇಳಿ ಸಂಶೋಧನೆಗಳಿಂದ ಇದು ಸಾಬೀತಾಗಿದೆ. ಈ ಕಾರಣದಿಂದ ನಾನು ಹೇಳೋದಷ್ಟೇ, ನಾವೆಲ್ಲ ಬದುಕಲಿಕ್ಕಾಗಿ ತಿನ್ನೋಣ, ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ, ನಮ್ಮ ಬಾಯಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ಆ ಮೂಲಕ ನಮ್ಮ ದೇಹದ ಪರಿಪೂರ್ಣ ಆರೋಗ್ಯವನ್ನು ಕಾಪಾಡಿಕೊಂಡು ಒಂದು ಸುಂದರ ಸಮಾಜವನ್ನು ನಿರ್ಮಾಣ ಮಾಡೋಣ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಒಂದು ಒಳ್ಳೆಯ ಸಂದೇಶವನ್ನು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ನಮಗೆ ನೀಡಿದ್ದಾರೆ. ನಾವು ಕೇವಲ ತಿನ್ನುವುದಕ್ಕಾಗಿ ಬದುಕುವುದು ಬೇಡ, ಬದುಕಲಿಕ್ಕಾಗಿ ಅಗತ್ಯ ಇರುವಷ್ಟನ್ನು ತಿನ್ನೋಣ. ಆ ಮೂಲಕ ನಮ್ಮ ಆ ಒಂದು ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ಬಾಯಿಯ ಆರೋಗ್ಯ ಎಲ್ಲ ನಮ್ಮ ದೇಹದ ಆರೋಗ್ಯಕ್ಕೆ ಮೂಲ. ಅದನ್ನು ಸರಿಯಾಗಿ ಇಟ್ಟುಕೊಂಡ್ರೆ ನಮ್ಮ ಎಲ್ಲ ರೋಗಗಳನ್ನು ಅರ್ಧಕ್ಕಿಂತ ಹೆಚ್ಚು ತಡೆಗಟ್ಟಿದಾಗೆ ಆಗ್ತದೆ ಎನ್ನುವಂತಹ ಈ ಮಾಹಿತಿ ಕಾರ್ಯಕ್ರಮವನ್ನು ಬಾಯಿಯಲ್ಲಿ ಬ್ರಹ್ಮಾಂಡ ಎನ್ನುವಂತಹ ಮಾಹಿತಿ ಕಾರ್ಯಕ್ರಮದಲ್ಲಿ ಈ ಒಂದು ಮಾತುಕತೆಯಲ್ಲಿ ಹಂಚಿಕೊಂಡಿದ್ದಾರೆ. ಅವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳು, ಧನ್ಯವಾದಗಳು.